ಸಮಾಜಕ್ಕೆ ಯಾವುದೇ ರೀತಿಯ ಅಲ್ಪವೂ ಕೂಡ ನೋವನ್ನು ಮಾಡದೆ, ಯಾವುದೇ ಧರ್ಮ ಪಕ್ಷ ಯಾವುದನ್ನು ಕೂಡ ನೋಡದೆ ಒಬ್ಬ ಸಾಮಾನ್ಯ ವ್ಯಕ್ತಿಗೂ ಕೂಡ ಸಚಿವರ ದೃಷ್ಟಿಕೋನದಲ್ಲಿ ಮತ್ತು ಇತಿಮಿತಿಯಲ್ಲಿ ಇರುವ ಕೆಲಸ ಕಾರ್ಯಗಳನ್ನು ಮಾಡಿದಂತಹ ಒಬ್ಬ ಸರಳ ಜೀವಿ, ಅತ್ಯಂತ ತಾಳ್ಮೆ ಮತ್ತು ಪ್ರೀತಿ ವಿಶ್ವಾಸದಿಂದ ಜನರ ಪ್ರೀತಿಯನ್ನು ಗಳಿಸುವಲ್ಲಿ ಸಫಲತೆಯನ್ನು ಕಂಡು ಜಗತ್ತಿನ ಸೃಷ್ಟಿಕರ್ತನ ಕೃಪೆಗೆ ಪಾತ್ರರಾಗಿ ಇಂದು ಎರಡನೇ ಬಾರಿಗೆ ಅವರು ನಮ್ಮ ಕರ್ನಾಟಕ ರಾಜ್ಯದ ನಗರಾಭಿವೃದ್ಧಿ ಮತ್ತು ವಸತಿ ಸಚಿವರಾಗಿ ಆಯ್ಕೆಗೊಂಡಿದ್ದಾರೆ. ಅಲ್ಲದೆ ಅವರಿಗೆ ಮೊದಲು ಸಿಕ್ಕಿದಂತಹ 2 ವಿಶೇಷ ಸಚಿವ ಸ್ಥಾನ ಆಹಾರ ಮತ್ತು ಆರೋಗ್ಯವಾಗಿರುತ್ತದೆ. ಪ್ರತಿಯೊಂದು ಸಂದರ್ಭದಲ್ಲಿ ಕೂಡ ಮನುಷ್ಯ ತನ್ನ ಪ್ರಾರ್ಥನೆಯ ಸಮಯದಲ್ಲಿ ಭಗವಂತನಲ್ಲಿ ಪ್ರಾರ್ಥಿಸುವಂತಹ ಒಂದು ಮಹತ್ವಪೂರ್ವವಾದ 2 ಶಬ್ದ ಅಂದರೆ, ನನಗೆ ಪೂರ್ಣವಾದ ಆರೋಗ್ಯವನ್ನು ಕರುಣಿಸು, ಅದೇ ರೀತಿ ಉತ್ತಮವಾದ ಆಹಾರವನ್ನು ನೀಡು ಎನ್ನುವುದಾಗಿದೆ. ಅಂತಹ 2 ಉನ್ನತ ಹುದ್ದೆಯು ಅವರನ್ನು ಅರಸಿಕೊಂಡು ಬಂದು ಅದಕ್ಕೆ ಪ್ರಾಮಾಣಿಕವಾಗಿ ಅತ್ಯುತ್ತಮವಾಗಿ ಸಮಗ್ರ ರೀತಿಯಲ್ಲಿ ಈ ಕ್ಷೇತ್ರದ ಜನರ ಗೌರವಕ್ಕೆ ಧಕ್ಕೆ ಬಾರದ ರೀತಿಯಲ್ಲಿ ಅವರ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಅಂತಹ ಯುಟಿ ಖಾದರ್ ಸಾಹೇಬರಿಗೆ ಈ ಸಲ ಕೂಡ ಎಷ್ಟೊಂದು ನಿಮಗೆ ಗೊತ್ತಿರಬಹುದು, ಒಬ್ಬ ಸಚಿವನಾಗಲು ಎಷ್ಟೊಂದು ಆಮಿಷಗಳು ಮತ್ತು ಎಷ್ಟೊಂದು ಪ್ರಯತ್ನಗಳು, ಎಷ್ಟೊಂದು ಇನ್ಫ್ಲುಯೆನ್ಸ್ಗಳು ಬೇಕಂತ ಹೇಳಿ ತಮಗೆಲ್ಲರಿಗೂ ಒಂದು ತಿಳಿದ ವಿಚಾರ. ಆದರೆ ಖಂಡಿತ ಅವರ ಇದರಲ್ಲಿ ಯಾವುದೇ ಪ್ರಯತ್ನ ಅಲ್ಲ, ಅವರ ಕಾರ್ಯವೈಖರಿಗೆ ಮೆಚ್ಚಿ ಅವರಿಗೆ ಆ ಅರ್ಹತೆಗೆ ಆ ಸ್ಥಾನಮಾನವನ್ನು ಅವರು ಪಕ್ಷವು ಅವರಿಗೆ ನೀಡಿದೆ. ಆದುದರಿಂದ ಅವರು ಇದಕ್ಕೆ ಅರ್ಹರು ಎನ್ನುವ ನೆಲೆಯಲ್ಲಿ ನಮ್ಮ ಈ ಕ್ಷೇತ್ರದ ಜನತೆ ಅವರಿಗೆ ಒಂದು ಪೌರ ಸನ್ಮಾನ ಅನ್ನುವ ಒಂದು ಕಾರ್ಯಕ್ರಮವನ್ನು ಈ ದಿನ ಹಮ್ಮಿಕೊಂಡಿದೆ. ಶ್ರೀಮತಿ ಚಿತ್ರಾರವರು ಉಳ್ಳಾಲ ನಗರಸಭೆಯ ಉಪಾಧ್ಯಕ್ಷರು, ಇವರನ್ನು ಕೂಡ ನಾನು ವೇದಿಕೆಗೆ ಬರಮಾಡಿಕೊಳ್ಳುತ್ತೇನೆ. ಅದೇ ರೀತಿ ತಮಗೆಲ್ಲರಿಗೂ ಮತ್ತೊಮ್ಮೆ ಆದರಪೂರ್ವಕ ಸ್ವಾಗತವನ್ನು ಕೋರುತ್ತಾ ಕರುನಾಡ ಮಾಣಿಕ್ಯ ಪ್ರಶಸ್ತಿ ಕೊಡಲಿಕ್ಕೆ ತೀರ್ಮಾನ ಮಾಡಿದ್ದಾರೆ. ಇಷ್ಟೆಲ್ಲ ಕಾರ್ಯಕ್ರಮ ಇರುವಾಗ ನನ್ನ ಉದ್ಘಾಟನಾ ಮಾತುಗಳು ಈ ಕೂತ ನಿಮಗೆ ಯಾವತ್ತೂ ನೋಡುವ ಮುಖವಾದ ಕಾರಣ ಅಷ್ಟೊಂದು ಹಿಡಿಸಲಿಕ್ಕಿಲ್ಲ ಅಂತ ಹೇಳಿ ದೀರ್ಘ ಮಾತನಾಡದೆ, ಉಳ್ಳಾಲದ ಜನತೆ ಇವತ್ತು ಒಂದು ಈ ಪೌರ ಸನ್ಮಾನ ಏರ್ಪಡಿಸಿದ್ದು ನೋಡಿದರೆ ಉಳ್ಳಾಲದ ಜನ ಎಚ್ಚರವಾಗಿದ್ದಾರೆ. ಉಳ್ಳಾಲದ ಜನ ಒಂದು ಪ್ರಬುದ್ಧವಾದಂತ ಒಂದು ದಿಮಾಕನ್ನ ಖರ್ಚು ಮಾಡ್ತಾ ಇದ್ದಾರೆ ಅಂತ ಹೇಳುವಂತ ಮಾತು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಉಳ್ಳಾಲದಲ್ಲಿ ಹಲವಾರು ನಮೂನೆಯ ಹಲವಾರು ರೀತಿಯ ಬೃಹತ್ ಕೆಲಸಗಳು ಇಲ್ಲಿ ನಡೆದಿದೆ. ಬೇಕಾದಷ್ಟು ವ್ಯವಸ್ಥೆಗಳಾಗಿದೆ. BM ಮಿಜಿನಬ್ಬ, UT ಫರೀದ್ ಅವರು, ಜಯರಾಮ್ ಶೆಟ್ರು, ರಾಮಚಂದ್ರ ರಾವ್ ಅವರು, ಅದಕ್ಕಿಂತ ಮೊದಲು ಗಜಾನನ್ ರಾವ್, ಬೇಕಾದಷ್ಟು ಜನ ಶಾಸಕರಾಗಿದ್ದಾರೆ. ಹಲವಾರು ಮಂದಿ ಇಲ್ಲಿ ಅಭಿವೃದ್ಧಿಯನ್ನು ಮಾಡಿದ್ದಾರೆ. ಆದರೆ ಅವರಿಗೆ ಕೃತಜ್ಞತೆ ಕೊಡುವಂತ ಕೆಲಸ ನಮ್ಮ ಊರಿನ ಜನರಿಂದ ಆಗಲಿಲ್ಲ ಅಂತ ಹೇಳುವಂಥದ್ದು ನಾನು ತಿಳ್ಕೊಂಡಂತ ಒಂದು ಸತ್ಯ ವಿಚಾರ. ಆದರೆ ಈಗ ನಿಮ್ಮೆಲ್ಲರ ಪ್ರೀತಿಗೆ ಪಾತ್ರರಾದಂಥ ಜಾತಿ ಧರ್ಮವನ್ನು ನೋಡದೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಪಕ್ಷದ ಹೆಸರಲ್ಲಿ ಹೇಳಬೇಕಾದ್ರೆ ಕಾಂಗ್ರೆಸ್ನಲ್ಲಿರುವಂತ ಎಲ್ಲ ಶಾಸಕರು ಸೋತರು ಕೂಡ ಉಳ್ಳಾಲದ
ಮುಕುಟಮಣಿ UT ಖಾದರ್ ಅವರು ಆ ಒಂದು ತಮ್ಮ ಪ್ರೀತಿ ವಾತ್ಸಲ್ಯದಿಂದ ಜನರೊಂದಿಗೆ ಬೆರೆತ ಕಾರಣ. ಅದು ಮಾತ್ರವಲ್ಲ, ಪ್ರಥಮವಾಗಿ ತನ್ನ ತಂದೆ ಅಸೌಖ್ಯದಲ್ಲಿದ್ದಾಗ ಅವರ ಪ್ರಭಾರವಾಗಿ ಕೆಲಸವನ್ನು ನೋಡಿಕೊಂಡು ಬಂದು ಅದರಿಂದ ಒಂದು ಉತ್ಸುಕರಾದಂಥ ಒಂದು UT ಖಾದರ್ ಆಗಿನ ಯುವಕ ತನ್ನ ತಂದೆಯ ಅನಾರೋಗ್ಯದ ಕಾರಣ ನಂತರ ಅವರ ಮರಣ ನಂತರ ತಾತ್ಕಾಲಿಕವಾಗಿ ಅರ್ಧ ಅವಧಿಯ ಒಂದು ಶಾಸಕರಾಗ ಆಗುವ ಸಂದರ್ಭದಲ್ಲಿ ಒಂದು ಮಾತು ಕೊಟ್ಟಿದ್ರು. ನಿಮ್ಮ ಮತಕ್ಕೆ ಅನುಸರಿಸಿ, ನಿಮ್ಮ ಪ್ರೀತಿಗೆ ಅನುಸರಿಸಿ, ನಿಮ್ಮ ಮರ್ಯಾದೆಗೆ, ನಿಮ್ಮ ವಿಶ್ವಾಸಕ್ಕೆ ಧಕ್ಕೆ ಬಾರದ ರೀತಿಯಲ್ಲಿ ನಾನು ಕೆಲಸ ಮಾಡಿ ತೋರಿಸ್ತೇನೆ. ನೀವು ನಮ್ಮನ್ನು ಭೇಟಿಯಾಗಬೇಕಾದರೆ ಯಾರ ಸಹಕಾರ ಕೂಡ ಬೇಡ, ಯಾವ ವ್ಯವಸ್ಥೆ ಕೂಡ ಬೇಡ. ನೇರವಾಗಿ ಆಗಿಲ್ಲ ಅಂದ್ರೆ ಬರೀ ₹1 ಮೊಬೈಲ್ ಅಥವಾ ಕಾಯಿನ್ ಮೂಲಕ ನನ್ನನ್ನು ಸಂಪರ್ಕಿಸಿದರೆ ನಾನು ನೇರವಾಗಿ ದೊರಕ್ತೇನೆ ಅಂತ ಹೇಳುವ ಮಾತು ಹೇಳಿದ್ದನ್ನ ಉಳಿಸಿಕೊಂಡ ಫಲವಾಗಿ ಈಗ 4ನೇ ಟರ್ಮ್ ಅಲ್ಲಿ ಕೂಡ ಇವರು ಶಾಸಕರಾಗಲಿಕ್ಕೆ ಕಾರಣ ಆಗಿದೆ ಅಂತ ಹೇಳುವಂತ ಮಾತನ್ನು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೆ. ಇದು ನಮ್ಮ ಆ ಒಂದು ಪ್ರೀತಿ ವಾತ್ಸಲ್ಯದಿಂದ ನಾವು ಅವರನ್ನು ಅಧಿಕಾರದಲ್ಲಿ ಇರಿಸಿದ್ದೇವೆ. ಶಾಸಕರಾಗಿ ಮಾಡುವ ಕೆಲಸ ಮಾತ್ರ ನಮ್ಮ ಕೈಯಲ್ಲಿ ಆಗಿರುವಂಥದ್ದು. ಶಾಸಕರಾದ ಮೇಲೆ ವಿಧಾನಸಭೆಯಲ್ಲಿ ಪಕ್ಷ, ಕಾಂಗ್ರೆಸ್ ಪಕ್ಷದಲ್ಲಿ ಹಲವಾರು ದೊಡ್ಡ ದೊಡ್ಡ ಹಿರಿಯ ಮುತ್ಸದ್ದಿಗಳಿಗಿದ್ದರೂ ಕೂಡ ಒಂದು ಯುವ ಶಾಸಕರಿಗೆ ಒಂದು ಸಚಿವ ಸ್ಥಾನ ಸಿಗುವುದೆಂದರೆ ಅಷ್ಟು ಸುಲಭದ ಮಾತೇನಲ್ಲ. ಸ್ವಾಗತ ಮಾಡುವಾಗ ಅಯ್ಯಬ್ ಹೇಳಿದ ಹಾಗೆ ಒಂದು MLA ಟಿಕೆಟ್ ಸಿಗಬೇಕಾದ್ರೆ ಬಹಳಷ್ಟು ಕಷ್ಟ ನಷ್ಟ ಇದೆ, ಬಹಳಷ್ಟು ಜನರನ್ನ ನೋಡಬೇಕಾಗಿದೆ. ಸಚಿವ ಸ್ಥಾನ ಸಿಗಬೇಕಾದ್ರೆ ಡೆಲ್ಲಿಯಲ್ಲಿ ಮೊಕ್ಕಾಂ ಮಾಡಿಕೊಂಡು ಬೇಕಾದ ವ್ಯವಸ್ಥೆಯನ್ನ ಪಕ್ಷಕ್ಕೆ ಮಾಡಿಕೊಟ್ಟರೆ ಮಾತ್ರ ಆ ಸ್ಥಾನಮಾನ ದೊರೆಯುವಂಥದ್ದು. ಆದರೆ ನಮಗೆ ತಿಳಿದ ಹಾಗೆ UT ಖಾದರ್ ಅವರಿಗೆ ಟಿಕೆಟ್ ಸಿಗಲಿಕ್ಕಾಗಲಿ, ಸಚಿವ ಸ್ಥಾನ ಸಿಗಲಿಕ್ಕಾಗಿ ಯಾವುದೇ ಒತ್ತಡ, ಯಾವುದೇ ಹೇರಿಕೆ ಇಲ್ಲದೆ ಬರೇ ಜನರೊಂದಿಗಿರುವಂತಹ ಪ್ರೀತಿ, ಅವರು ಮಾಡಿದ ಸೇವೆಯನ್ನು ಅನುಸರಿಸಿ ಆ ಸಚಿವ ಸ್ಥಾನ ಸಿಕ್ಕಿದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಅದು ಮಾತ್ರ ಅಲ್ಲ, ಈ ಬಾರಿಯ ವಿಷಯ ತಮಗೆ ಗೊತ್ತಿದೆ. ಕಾಂಗ್ರೆಸ್ ಪೂರ್ಣವಾಗಿ ಬರದೆ ಸಮ್ಮಿಶ್ರ ಸರ್ಕಾರ ಬಂದಾಗ ಅಲ್ಲಿ ಬೇಕಾದಷ್ಟು ಜನರಿಗೆ ಸಚಿವ ಸ್ಥಾನ ಕೊಡಲಿಕ್ಕೆ ಏನು ಮುಂದಲ ಹಾಗೆ ಬೇಕಾದ ಹಾಗೆ ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಒಂದು ನಿಯಮ ಇಟ್ಟಿದ್ದಾರೆ, ಎಷ್ಟೇ ಜನ ಇರಬೇಕು. ಆ ಪಾಲಿನಲ್ಲಿ ಕೂಡ ಹಿರಿಯ, ನಾನು ಹೆಸರು ಹೇಳಿದ್ರೆ ತಪ್ಪಾಗಬಹುದು, ಹಿರಿಯರು ಮುಖಂಡರು ಅಂತ ಹೇಳುವಂತ ಬೇಕಾದಷ್ಟು ಸಚಿವ ಸ್ಥಾನಕ್ಕೆ ಅರ್ಹರಿದ್ದಂತವರು, ಅವರನ್ನು ಅಪೇಕ್ಷೆ ಮಾಡಿಕೊಂಡಿದ್ದವರು, ಡೆಲ್ಲಿಯಲ್ಲಿ ಮುಖ ಮಾಡಿದ್ದವರನ್ನು ಎಲ್ಲರನ್ನು ಬದಿಗೊತ್ತಿಕೊಂಡು ಈ ಭಾಗದಲ್ಲಿ ನಮ್ಮ UT ಖಾದರ್ಗೆ ಈ ಸಾರಿ ಕೂಡ ಸಮ್ಮಿಶ್ರ ಸರ್ಕಾರದಲ್ಲಿ, ಅದು ಕೂಡ ನಗರಾಭಿವೃದ್ಧಿ ಸಚಿವ, ಅದು ಕೂಡ ವಸತಿ ಸಚಿವ ಸೇರಿಕೊಂಡು ಕೊಟ್ಟಿದ್ದಾರೆ ಅಂತ ಹೇಳಿದರೆ ಅವರ ಕಾರ್ಯವೈಖರಿಯ ಫಲ ಚೆಲ್ಲಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೆ. ನಾನು ಅವರನ್ನು ಹೊಗಳುವುದರಲ್ಲಿ ಅರ್ಥವಿಲ್ಲ, ಅವರ ಬಗ್ಗೆ ಮಾತಾಡುವುದರಲ್ಲಿ ಕೂಡ ಅರ್ಥ ಇಲ್ಲ. ಯಾಕಂತ ಹೇಳಿದ್ರೆ ನನಗಿಂತ ಜಾಸ್ತಿ ನೀವೆಲ್ಲ ಬಲ್ಲವರಾಗಿದ್ದೀರಿ, ನೀವೆಲ್ಲ ನಿಕಟ ಸಂಪರ್ಕದಲ್ಲಿದ್ದವರಾಗಿದ್ದೀರಿ. ಆದರೆ ಕಾರ್ಯಕ್ರಮ ಅಂತ ಆದ ಮೇಲೆ, ಮೈಕ್ ಇದ್ದ ಮೇಲೆ, ವರದಿಗಾರರಿದ್ದ ಮೇಲೆ, ಎಲ್ಲ ಚಾನೆಲ್ನಲ್ಲಿ ಬರುವಾಗ ನಾನೇನು ಮಾತನಾಡಿದ್ರೆ ಕಡೆಗೊಂದು ಮಾತು ಬರಬಹುದು. UT ಖಾದರ್ ಬಗ್ಗೆ ರಶೀದ್ ಅವರು ಏನೂ ಮಾತಾಡಲಿಲ್ಲ, ಏನು ಅವರವರಿಗೆ ಒಳಗಿಂದ ಏನಾದರೂ ಇದೆಯಾ ಅಂತೇಳಿ ಆ ರೀತಿಯ ಒಂದು ವಿಷಯ ಬರುವುದಕ್ಕಾಗಿ ಮಾತ್ರ ನಾನು ಅವರನ್ನು ಇಷ್ಟು ಹೊಗಳಿದ್ದೇನೆ. ಯಾಕೆಂತ ಹೇಳಿದ್ರೆ ಅವರನ್ನು ಹೊಗಳ ಪ್ರಶ್ನೆನೇ ಇಲ್ಲ. ಕರ್ನಾಟಕದ ಯಾವ ಮೂಲೆಯಲ್ಲಿ ನಿಂತರೂ ಕೂಡ ಶಾಸಕರಾಗಿ ಆಯ್ಕೆಯಾಗುವಂತ ಶಕ್ತಿ ಇವರಿಗೆ ಇದೆ ಎನ್ನುವ ಮಾತು ಕಳೆದ 3 ವರ್ಷಗಳ ಹಿಂದೆ ನಾನು UT ಖಾದರ್ ಅವರಿಗೆ ಹೇಳಿದ್ದೇನೆ. ಕಾರಣ ಏನು ಅಂತ ಹೇಳಿದ್ರೆ, ಶಾಸಕರು ಸಾಕಷ್ಟು ಜನ ಇರ್ತಾರೆ, ಸಚಿವರು ಬೇಕಾದಷ್ಟು ಇರ್ತಾರೆ, ಆದರೆ ಅವರು ಇರುವಂತದ್ದು ಕೇವಲ ಮತ ಗಳಿಸುವಲ್ಲಿ ಮಾತ್ರ. ನಂತರ ಅವರನ್ನು ಭೇಟಿಯಾಗಬೇಕಾದ್ರೆ, ಅವರಲ್ಲಿ ಒಂದು ಕೆಲಸಕ್ಕೆ ಇರಬೇಕಾದ್ರೆ ನಾವು ಪಡುವ ಪಾಡು ಅಷ್ಟಿಷ್ಟೇನಲ್ಲ. ಉಳ್ಳಾಳದ ಜನತೆಗೆ ಆ ತೊಂದರೆ ಆಗಲಿಲ್ಲ. ಬೇರೆ ಕಡೆ ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಕೂಡ ನಾನು ಕೆಲವೊಂದು ಸಮಯದಲ್ಲಿ ಒಟ್ಟಿಗೆ ಸಂಪರ್ಕದಲ್ಲಿ ಅವರೊಟ್ಟಿಗೆ ನಾನು ಸಂಚರಿಸಿದ್ದೆ. ಆವಾಗ ಒಂದು ಮನೆಯಲ್ಲಿ
ಡೆಂಗ್ಯೂಯಲ್ಲಿ ತೀರಿ ಹೋದಂತ ಒಂದು ಕುಟುಂಬದ ಮನೆಗೆ ನಾವು ತುಮಕೂರು ಕಡೆಯಲ್ಲಿ ಭೇಟಿ ಮಾಡಿದ್ದೇವೆ. ಅಲ್ಲಿ ಹೋದಾಗ ಅವರ ಕಷ್ಟ, ಅವರ ನೋವು ಎಲ್ಲ ಬದಿಗೊತ್ತಿ ಸಚಿವರು ಬಂದಿದ್ದಾರೆ ಅಂತ ಹೇಳಿ ಅಕ್ಕಪಕ್ಕದ ಕೃಷಿಯೆಲ್ಲ ತಂದು ಹಾಕಿದ್ದಾರೆ ಮನೆಯಲ್ಲಿ. ಅವರ ನೋವಲ್ಲಿ ಸಾವಿರ ನೋವಲ್ಲಿ ಅವರಿದ್ದಾರೆ. ಸಚಿವರು ಬಂದಿದ್ದಾರೆ, ತೊಂದರೆ ಆಗ್ಬೋದು, ಬೇಸರ ಆಗ್ಬೋದು ಅಂತೇಳಿ ಸಚಿವರು ಮಾಡಿದ ಒಂದು ದೃಶ್ಯ, ಆ ಕೃಷಿಯನ್ನೆಲ್ಲ ಬದಿಗೆ ಒಂದು ಕೈಯಲ್ಲಿ ದೂಡಿ ನೆಲದಲ್ಲಿ ಕೂತ್ಕೊಂಡಾಗ ಅಲ್ಲಿ ಸೇರಿದ ಜನ ಹೇಳಿದ ಮಾತು, ಏನಮ್ಮ ಇವರು ಸಚಿವರ ನೆಲದಲ್ಲಿ ಕೂತ್ಕರು ಈ ಬಡವನ ಮನೆಯಲ್ಲಿ, ನಮ್ಮ ಸಚಿವರನ್ನು ಮಾತಾಡಿಸಕ್ಕಾಗಲ್ಲ, ಇದು ದೇವರೇ ಬಂದಿದ್ದಾರೆ. ನಾವು ದೇವರೊಂದು ಹೇಳಿಕೆ ಬರಲ್ಲ, ಅವರು ಹೇಳಿದ ಮಾತು, ಅವರ ವಿಷಯ ಅಲ್ಲಿವರೆಗೆ ಇದೆ ಅಂತ ಹೇಳುವಂಥದ್ದನ್ನ ನಾನು ನಿಮಗೆ ಸ್ಥಿರಪಡಿಸಿಕೊಂಡು, ಆಹಾರ ಸಚಿವರಾಗಿ ಆ ಮಾಡಿದ ಕೆಲಸ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಕೇಂದ್ರ ಸರ್ಕಾರ ಕೂಡ ಮೆಚ್ಚಿಕೊಂಡು ಅವರಿಗೆ ಪ್ರಶಸ್ತಿಯನ್ನು ನೀಡಿದೆ. ಇದು ಅವರಿಗೆ ಸಂದ ಗೌರವ ಅಲ್ಲ, ಇದು ಉಳ್ಳಾಲದ ಜನತೆಗೆ ಸಂದಿದ್ದ ಗೌರವ. ಒಂದು ಟ್ರೇಡ್ ಮಾರ್ಕ್ BAS ಇದೆ, ಅದು ಅಷ್ಟು ಸುಲಭದ ಒಂದು ಗ್ರೇಡ್ ಅಲ್ಲ, ಸಿಗುವಂತ ಕೆಲಸ ಅಲ್ಲ. ಆ ಕೆಲಸ ಇದು ಕೂಡ ನಮ್ಮ UT ಖಾದರ್ ಸಾಹೇಬರಿಗೆ ಸಿಕ್ಕಿದೆ. ಆರೋಗ್ಯದಲ್ಲಿ ಪ್ರತಿ ಒಂದು ಕೇಸ್ ಅಡ್ಮಿಟ್ ಆದ್ರೆ ಆಸ್ಪತ್ರೆಯವರು ಯಾಕೆ ಸುಧಾರಿಸ್ತಾರೆ ದೇವರಿಗೆ ಗೊತ್ತು. ಅಲ್ಲಿ ಅಡ್ಮಿಟ್ ಆದ ತಕ್ಷಣ ಸ್ಟಾರ್ಟ್ ಖಾದರ್ ಸಾಹೇಬರಿಗೆ ಫೋನ್ ಮಾಡಿ, ಇಫ್ತಿಗಾರ್ಗೆ ಫೋನ್ ಮಾಡಿ, ಲಿಬ್ಬಿಗೆ ಫೋನ್ ಮಾಡಿ, ಬಿಲ್ಲಿಗೆ ಕಮ್ಮಿ ಮಾಡಿ ಅಂತೇಳಿ ಇದೆಲ್ಲ ಕೇಳಿ ಕೇಳಿ ಒಂದು ಸುಸಜ್ಜಿತವಾದ ವ್ಯವಸ್ಥೆಯನ್ನು ತಂದು ಜನಸಾಮಾನ್ಯರಿಗೆ ಸಹಾಯ ಆಗುವಂತ ರೀತಿಯ ಕೆಲಸ ಮಾಡಿ ಅಲ್ಲಿ ಕೂಡ ನಂಬರ್ 1 ಆಗಿ ಕೆಲಸ ಮಾಡಿದರು. ಅಯ್ಯಪ್ಪ ಹೇಳಿದ ಹಾಗೆ ಪ್ರಾರ್ಥನೆ ಮಾಡುವಾಗ ನನಗೆ ಆಹಾರವನ್ನು ದಯಪಾಲಿಸು, ನನಗೆ ಆರೋಗ್ಯವನ್ನು ಪಾಲಿಸು, ಕೂರ್ಲಿಕ್ಕೆ ಒಂದು ಸೂರನ್ನು ನೀಡು, ಅಲ್ಲಾಹ್ ಹೇಳಿ ಬಂದು ಎಲ್ಲರೂ ಬೇಡ್ತಾರೆ, ದೇವನೆಂದು ಬೇಡ್ತಾರೆ. 2 ಕೆಲಸ ಮಾಡಿ ಆಯ್ತು, ಆಹಾರ ಕೊಟ್ಟಾಯ್ತು, ಆರೋಗ್ಯಕ್ಕೆ ಮದ್ದಿನ ವ್ಯವಸ್ಥೆ ಮಾಡಿ ಆಯ್ತು, ಈಗ ಸೂರು ಕೊಡುವಂತಹ ವ್ಯವಸ್ಥೆ ಬಂದಿದೆ. ಇದನ್ನು ಯಾರು ದುರುಪಯೋಗ ಮಾಡಿಕೊಳ್ಳಬಾರದು. ಎಲ್ಲಿ ಈಗ UT ಖಾದರ್ ಬಂದಿದ್ದಾರೆ, ನಮಗೆ ಮನೆ ಸಿಗ್ತದೆ, ಅರ್ಜಿಯ ರಾಶಿ ಆಗ್ತಾ ಇದ್ದಾರೆ. ಜನರನ್ನು ಸುಮ್ಮನೆ ಅಲ್ಲಿ ಇಲ್ಲಿ ಅಲಗಾಡಿಸಬೇಡಿ, ಕರೆಕ್ಟ್ ಅದರ ಏನು ವ್ಯವಸ್ಥೆ ಇದೆ ಅಂತ ತಿಳ್ಕೊಳ್ಳಿ, ಎಲ್ಲಿ ಜಾಗ ಇದೆ ಅಂತ ನೋಡಿ, ಅದರ ಫಾರ್ಮುಲಾ ಏನಂತ ನೋಡಿ, ಪುರಸಭೆಯ ನಗರಸಭೆ ಕೌನ್ಸಿಲ್ ಹತ್ರ ಕೇಳಿ, ಕಮಿಷನರ್ ಹತ್ರ ಕೇಳಿ, ಅಧ್ಯಕ್ಷರ ಹತ್ರ ಕೇಳಿ, ಬೇಕಾದಂತ ವ್ಯವಸ್ಥೆ ಮಾಡಿಕೊಂಡು ಎಷ್ಟು ಅರ್ಹ ಜನ ಇದ್ದಾರೆ, ಎಷ್ಟು ಅರ್ಹರಿಗೆ ಕೊಡಬಹುದು ಎಂಬುದನ್ನು ಮನವರಿಕೆ ಮಾಡಿಕೊಂಡು ಮಾಡಿದ್ರೆ ಮಾತ್ರ ಈ ವಸತಿಯಲ್ಲಿ ಇರುವಂತಹ ಹೆಸರು ಉಳಿಬಹುದು. ಇಲ್ಲದಿದ್ರೆ ನೀವಾಗಿಕೊಂಡೇ ವಸತಿ ಸಚಿವರಿಗೆ ಹೆಸರನ್ನು ಹಾಳು ಮಾಡುವಂತ ವ್ಯವಸ್ಥೆ ಆಗಬಹುದು. 5,000 6,000 ಅರ್ಜಿಯನ್ನು ಕಲೆಕ್ಟ್ ಮಾಡಿ ಜನರಿಗೆ ವಸತಿ ಕೊಡ್ಲಿಕ್ಕೆ ಆಗದಿದ್ರೆ ಆ ಹೆಸರು ಕೊಡುವುದು ಮಾನ್ಯ ಸಚಿವರಿಗೆ. ಆದ್ದರಿಂದ ಕರೆಕ್ಟ್ ಆಗಿ ತಿಳಿದುಕೊಂಡು ಆ ವ್ಯವಸ್ಥೆಯನ್ನು ಕೂಡ ಮಾಡಿ ವಸತಿಯಲ್ಲಿ ಕೂಡ ನಂಬರ್ 1 ಸಚಿವರು ಅಂತ ಹೇಳುವಂತಹ ಮಾತು ನಾವು ಕೇಳಬೇಕು ಅಂತ ಹೇಳುವ ಮಾತು ಹೇಳಿ, ಅವರ ಕುಟುಂಬದ ಬಗ್ಗೆ ಇನ್ನಿತರ ವಿಚಾರಗಳ ಬಗ್ಗೆ ನಾನು ಈ ಸಂದರ್ಭದಲ್ಲಿ ಮಾತಾಡಲಿಕ್ಕೆ ಹೋಗುವುದಿಲ್ಲ. ಸನ್ಮಾನ ಪತ್ರದಲ್ಲಿ ಇರಬಹುದು, ಆದರೂ ಕೂಡ UT ಫರೀದ್ ನಸೀಫಾ ದಂಪತಿಯ 2ನೇ ಮಗನಾಗಿ UT ಖಾದರ್ ಒಬ್ಬ ಮಗಳನ್ನು ಮಾತ್ರ ಹೊಂದಿದ್ದು, ಆ ಮಗಳನ್ನು ನಮ್ಮ ದೀನಿ ವಿದ್ಯಾಭ್ಯಾಸಕ್ಕಾಗಿ ಕಳಿಸಿಕೊಟ್ಟು ಕೇರಳದ ಯಾವುದೋ ಒಂದು ಹಳ್ಳಿಯಲ್ಲಿ ಇರುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿ ಇಡೀ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿಯೇ ಒಂದು ಮಾದರಿಯಾಗಿ ತೋರಿಸಿದ್ದಾರೆ. ಯಾಕೆಂತ ಹೇಳಿದ್ರೆ ನಮ್ಮಲ್ಲಿ ಆ ರೀತಿಯ ಒಂದು ವ್ಯವಸ್ಥೆಗೆ ಮುಂದೆ ಹೋಗುವವರು ಬಹಳಷ್ಟು ಕಮ್ಮಿ. ಅದರಲ್ಲಿ ಕೂಡ ಒಂದು ಮುಂಚೂಣಿಯಲ್ಲಿರಬೇಕು, ಅಲ್ಲಾಹನ ಪ್ರೀತಿಗೆ ಪಾತ್ರರಾಗಬೇಕು ಅಂತ ಒಂದು ವಿಷಯದಲ್ಲಿ ಅವರು ತೀರ್ಮಾನ ಮಾಡಿದ್ದಾರೆ. ಇದರೊಟ್ಟಿಗೆ ಎಲ್ಲ ಊರಿನ ಜನರ ಪ್ರೀತಿಯನ್ನು ಗಳಿಸುವುದರ ಮೂಲಕ ಈ ನಾಡಿನ ಎಲ್ಲರ ಸರ್ವ ಅಭಿವೃದ್ಧಿಗೆ ಕೆಲಸ ಮಾಡಲಿಕ್ಕೆ ಅಲ್ಲಾಹರು ಶಕ್ತಿಯನ್ನ ನೀಡಲಿ ಅಂತ ಹೇಳಿ ಅವರು ಘೋಷಣೆ ಮಾಡುವ ಒಂದು ವಿಷಯವನ್ನು ಮಾಡ್ತಾರೆ ಇಲ್ಲ ಗೊತ್ತಿಲ್ಲ. ಆದರೂ ಕೂಡ ಇವತ್ತು ಶಿರಾಡಿ ಘಾಟಿಯನ್ನ ಉದ್ಘಾಟನೆ ಮಾಡಿಕೊಂಡು ಇವತ್ತು ನಮಗೆ ಬೆಂಗಳೂರಿಗೆ ಹೋಗಲಿಕ್ಕೆ ಇವತ್ತು ನೈಟ್ ಬಹಳ ಸುಲಭವಾದಂತಹ ವ್ಯವಸ್ಥೆಗೆ ಆಸ್ಕರ್ ಫರ್ನಾಂಡಿಸ್ ಅವರ ಹಣದಲ್ಲಿ 185 ಕೋಟಿ ರೂಪಾಯಿ ಆಗಿದೆ ಅಂತ ಹೇಳಲಿಕ್ಕೆ ತುಂಬಾ ಸಂತೋಷ ಆಗ್ತದೆ.
ಆ ಕೆಲಸ ಇಲ್ಲದ ಸಮಯದಲ್ಲಿ ಆ ಕೆಲಸ ಪ್ರಗತಿಯ ಸಮಯದಲ್ಲಿ ನಾವು ಬೆಂಗಳೂರಿಗೆ ಹೋಗಬೇಕಾದ್ರೆ ಪಡುವ ತ್ರಾಸ ಅಷ್ಟಿಷ್ಟೇನಲ್ಲ, ಅದು ಇವತ್ತು ನೀಗಿದೆ. ಅದೇ ರೀತಿ ನಮ್ಮ ಸಚಿವರು ಒಂದು ಕನಸನ್ನ ಕಂಡಿದ್ದಾರೆ ಅಂತ ನನಗೆ ತಿಳಿಯಪಟ್ಟಿದೆ. ಏನು ಅಂತ ಹೇಳಿದರೆ, ನಾವು ಮಂಗಳೂರು ಮತ್ತು ಉಳ್ಳಾಲಕ್ಕೆ ಪಿಂಟೋ ಲಾಂಚಿ, ಆ ನಂತರ ಇಬ್ರಾಹಿಂ ಹಾಜಿ ಅವರ ಲಾಂಚಿ, ಅದನ್ನು ಉಪಯೋಗಿಸಿಕೊಂಡು ನಾವು ಮಂಗಳೂರಿಗೆ ಹೋಗ್ತಾ ಇದ್ದೇವೆ. ಬಹಳ ಹತ್ತಿರದಲ್ಲಿ ಕರೆಗತ ದೋಣಿಯಲ್ಲಿ ಹೋಗ್ತಾ ಇದ್ದೇವೆ. ನಂತರ ನಾವು ಸ್ವಲ್ಪ ದೊಡ್ಡದಾಗುವಾಗ ನೇತ್ರಾವತಿ ಬ್ರಿಡ್ಜ್ ಬಂದು ನೇತ್ರಾವತಿಯಲ್ಲಿ ಓಡಾಡ್ಲಿಕ್ಕಾಯ್ತು. ಸಮುದ್ರದ ಅಲಿಯ ಬಾಗಿಲಿನ ಹತ್ತಿರ ನದಿಯ ಮೂಲಕ ಹೋಗುವಂತಹ ವ್ಯವಸ್ಥೆ ಇಲ್ಲದಾಗಿತ್ತು. ಈಗ ಶ್ರೀಮಾನ್ UT ಖಾದರ್ ಅವರು ಉನ್ನತವಾದಂತಹ ಒಂದು ಯೋಜನೆಯನ್ನು ಹಾಕೊಂಡಿದ್ದಾರೆ. ಉಳ್ಳಾಲ ಕೋಟೆಪುರದಿಂದ ಮಂಗಳೂರು ಧಕ್ಕೆವರೆಗೆ ಒಂದು ಬ್ರಿಡ್ಜ್ ಅನ್ನ ಮಾಡಲಿಕ್ಕೆ ಮುಂದೆ ಬಂದಿದ್ದಾರೆ ಅಂತ ಹೇಳುವಂತ ವಿಷಯ ನನಗೆ ಮೊನ್ನೆ ತಿಳಿದಿದೆ. ಅದಕ್ಕಾಗಿ ನಾನು ಈ ಒಂದು ಸಂದರ್ಭದಲ್ಲಿ ಉಳ್ಳಾಲದ ಜನತೆ ಪರವಾಗಿ ಆಭಾರಿಯಾಗಿದ್ದೇನೆ ಎಂದು ಹೇಳುವ ಮಾತನ್ನು ಹೇಳಿ, ಈಗಾಗಲೇ ಉಳ್ಳಾಲದ ಕುಡಿಯುವ ನೀರಿನ ಸಮಸ್ಯೆ ಬಹಳಷ್ಟು ತೊಂದರೆಯಲ್ಲಿದ್ದೇವೆ. ನಡೆದಾಡುವ ಒಂದು ಮಗು ಬಿದ್ದಾಗ ಎಬ್ಬಿಸಲಿಕ್ಕೆ ಬಹಳಷ್ಟು ಜನ ಇದ್ದಾರೆ. ಹಾಗೆ ಒಬ್ಬ ನಡೆದಾಡಲಿಕ್ಕೆ ಶಕ್ತನಾದಂತಹ ಒಬ್ಬ ಮನುಷ್ಯನನ್ನು ಬೀಳಿಸಲಿಕ್ಕೆ ಕೂಡ ಬಹಳಷ್ಟು ಜನಗಳಿದ್ದಾರೆ. ಇವತ್ತು ಶಕ್ತವಾಗಿ ನಡೆಯುವಂತಹ ನಮ್ಮ UT ಖಾದರನ್ನು ಇನ್ನಷ್ಟು ಓಡಾಡುವ ಶಕ್ತಿಯನ್ನು ತುಂಬಿಸಲಿಕ್ಕೆ ಬೇಕಾಗಿ ಒಂದು ಇಲ್ಲಿಯ ಪೌರ ಸನ್ಮಾನ ಆಗಿದೆ. ಈ ಪೌರ ಸನ್ಮಾನ ಸಮಿತಿಗೆ ನನ್ನ ಅಭಿನಂದನೆಗಳು ಅಭಿನಂದನೆಗಳು ಅಭಿನಂದನೆಗಳು. ಪೌರ ಸನ್ಮಾನ ಅಂತ ಹೇಳುವಾಗ ಹೊಗಳುವ ವೇದಿಕೆ ಅಂತ ಎಲ್ರಿಗೂ ಗೊತ್ತು. ಆದರೆ ನನ್ನದೊಂದು ಮಾತು, ಪೌರ ಸನ್ಮಾನ ಮಾಡುವಾಗ ಆ ಸಮಿತಿ ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಕೊಳ್ತದೆ. ಮಾಡಿದ ಕೆಲಸ ಸಾಕಷ್ಟು ಆಗಿದೆ, ಮಾಡಬೇಕಾದ ಕೆಲಸ ಬೇಕಾದಷ್ಟು ಇದೆ. ಅದನ್ನು ನೆನಪಿಸಿದ್ರು ನಮ್ಮ ದರ್ಗದ ಅಧ್ಯಕ್ಷರು. ಇವತ್ತು ನನ್ನ ಹತ್ರ ಕೂತ್ಕೊಂಡು ಸಚಿವರು ಹೇಳಿದರು, ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳಿದ ಹಾಗೆ ನಮ್ಮ ಉಳ್ಳಾಳದ ಕೋಟೆಪುರದಿಂದ ಇಲ್ಲಿಗೆ ಒಂದು ಬ್ರಿಡ್ಜ್ ಅನ್ನು ಮಾಡಬೇಕು. ಅನಂತರ ನಮ್ಮ ಹರೇಕಳದಿಂದ ನಮ್ಮ ಆ ಕಡೆ ಬ್ಯಾಂಗ್ಳೂರು ಹೋಗುವಂತಹ ರೋಡು ಅಡ್ಯಾರಿಗೆ ಒಂದು ಕನೆಕ್ಟ್ ಬ್ರಿಡ್ಜ್ ಆಗಬೇಕು. ಅದಕ್ಕೆ ಈಗಾಗಲೇ 185 ಕೋಟಿ ರೂಪಾಯಿಯನ್ನು ಸ್ಯಾಂಕ್ಷನ್ ಆಗಿದೆ. ಇವತ್ತು ಉಳ್ಳಾಳ ಪುರಸಭೆಯ ಆ ಒಂದು ರಸ್ತೆಯನ್ನು, ನಾವು ಬರುವಂತ ರಸ್ತೆಯನ್ನು ನೋಡಬೇಕು. ಯಾರೋ ಒಂದು ಹೊಸಬರು ಬರುವಾಗ ನಾವೆಲ್ಲೋ ಬ್ಯಾಂಗ್ಳೂರಿನಲ್ಲಿದ್ದೇವೋ ಎನ್ನುವಂತಹ ಭಾವನೆಗಳು ನಮಗೆ ಬರ್ತದೆ. ಯಾವತ್ತೂ ಬೇಸರ ಇಲ್ಲ. ಮಾಡುವಂತಹ ಕೆಲಸವನ್ನು ನಾವ್ಯಾವತ್ತೂ ಮುಕ್ತ ಕಟ್ಟದಿಂದ ಹೋಗಬೇಕು. ಅದು ಯಾರೇ ಯಾವ ಪಕ್ಷದವನೇ ಆಗಲಿ ಮಾಡುವಂತಹ ಕರ್ತವ್ಯ. ಜನಸಾಮಾನ್ಯರು ತನ್ನನ್ನು 4ನೇ ಅವಧಿಗೆ ಏಕೆ ಆರಿಸಿ ಕಳಿಸಿದ್ದಾರೆ ಎನ್ನುವಂತಹ ಆ ಜ್ಞಾನ ಇದ್ದಾಗ ನಾನು ನನ್ನ ಕ್ಷೇತ್ರಕ್ಕೆ ನಾನೇನು ಮಾಡಬೇಕು ಎನ್ನುವುದು ಸರ್ವೇ ಸಾಮಾನ್ಯವಾಗಿ ಅವರವರ ಮನಸ್ಸಿಗೆ ಬರ್ತದೆ. ಇವತ್ತು ಈಗಾಗಲೇ ಹೇಳಿದ್ರು, ನಮ್ಮ 9 ಕೆರೆ ಆ ಒಂದು ಆಶ್ರಯ ಕಾಲೋನಿ ಇದೆ, ಅದನ್ನೆಲ್ಲ ತೆಗೆದು 1500 ಮನೆಗಳನ್ನು ಕಟ್ಟಿ ಬಡವರಲ್ಲಿ ಬಡವರಿಗೆ ಯಾವುದೇ ತಾರತಮ್ಯ ಇಲ್ಲದೆ ಹಂಚುವಂತ ವ್ಯವಸ್ಥೆಯನ್ನು
ಅದು ಪಾರ್ಕಿಂಗ್ ವ್ಯವಸ್ಥೆ ಇದೆ, ಗಾರ್ಡನ್ ವ್ಯವಸ್ಥೆ ಇದೆ, ನೀರಿನ ವ್ಯವಸ್ಥೆ ಇದೆ, ರೋಡಿನ ವ್ಯವಸ್ಥೆ ಇದೆ. ಇದನ್ನೆಲ್ಲ ಒಳ್ಳೆ ರೀತಿಯಲ್ಲಿ ಮಾಡಿಕೊಂಡು ಅದನ್ನು ನನ್ನ ಕ್ಷೇತ್ರದಲ್ಲಿ ಇರುವಂತಹ ಎಲ್ಲ ಸಮಾಜದ ಬಡ ವರ್ಗಗಳಿಗೆ ಹಂಚುವಂತ ವ್ಯವಸ್ಥೆಯನ್ನು ಮಾಡಬೇಕು ಎನ್ನುವಂತಹ ಯೋಜನೆಯನ್ನು ಹಾಕಿಕೊಂಡಿದ್ದಾರೆ. ಅದು ಕೂಡ ಶ್ಲಾಘನೀಯ. ಅದರೊಟ್ಟಿಗೆ ಸಚಿವರಲ್ಲಿ ನನ್ನದೊಂದು ವಿನಂತಿ, ಉಳ್ಳಾಳ ಬೆಳೆಯುವ ಅಂತಹ ಪ್ರದೇಶ, ಈ ಭಾಗದಲ್ಲಿ ಏನಾದರೂ ಅನಾಹುತ, ಬೆಂಕಿ ಅನಾಹುತ ಆದರೆ ಫೈರ್ ಸ್ಟೇಷನ್ ಇಲ್ಲ, ಆ ಫೈರ್ ಸ್ಟೇಷನ್ ಅನ್ನು ಮಾಡುವಂತಹ ವ್ಯವಸ್ಥೆಯನ್ನು ಕೂಡ ತಾವುಗಳು ತಮ್ಮ ಗಮನಕ್ಕೆ ತಗೊಳ್ಬೇಕು. ನಾನು ಯಾಕೆ ಹೇಳ್ತೇನೆ ಅಂದ್ರೆ, ಒಂದು ವೇಳೆ ದೊಡ್ಡ ಅನಾಹುತ ಆದ್ರೆ ಮಂಗಳೂರಿನಿಂದ ಬರಬೇಕಾದ್ರೆ ಎಷ್ಟೋ ಅಡೆತಡೆಗಳು, ಆತಂಕಗಳು ರೋಡಲ್ಲಿ ಇದೆ. ಆ ಅನಾಹುತಗಳು ಅದು ಬರುವಾಗ ಯಾವ ರೀತಿಯಲ್ಲಿ ನಡೆದು ಹೋಗಬಹುದು ಎನ್ನುವುದನ್ನು ನಾವು ಆಲೋಚನೆ ಮಾಡಬೇಕು. ತಮ್ಮಲ್ಲಿ ಕಳಕಳಿಯಲ್ಲಿ ವಿನಂತಿ, ಅದನ್ನು ಆದಷ್ಟು ಬೇಗ ಈ ಪ್ರದೇಶಕ್ಕೆ ನೀವು ಮಾಡಿಸಿ ಕೊಡ್ತೀರಂತ ನಮ್ಮೆಲ್ಲರ ನಂಬಿಕೆ, ಕೂತವರದ್ದು ನಮ್ದು ಎಲ್ಲರದ್ದು ನಂಬಿಕೆ. ಇನ್ನೊಂದು, ಈಗಾಗಲೇ ನಮ್ಮ UGD ವ್ಯವಸ್ಥೆ, ಇಲ್ಲಿ ಬೇಕಾದಷ್ಟು ವಸತಿಗಳು ಬಂದಿವೆ, ಅದಕ್ಕೆ ಸರಿಯಾದಂತಹ ವ್ಯವಸ್ಥೆಗಳು ನಮ್ಮ ಉಳ್ಳಾಳದಲ್ಲಿ ಅರ್ಧದಲ್ಲಿ ನಿಂತಿದೆ. ಅದನ್ನು ಸಂಪೂರ್ಣ ಮಾಡಿ ಉಳ್ಳಾಳ ಪ್ರದೇಶದ ಜನರಿಗೆ ಒಂದು ಒಳ್ಳೆಯ ವ್ಯವಸ್ಥೆಯನ್ನು ಮಾಡಿ ಕೊಡುವಿರೆಂಬಂತ ನಂಬಿಕೆ ನಮಗೆಲ್ಲರಿಗಿದೆ. ಇನ್ನೊಂದು, ನೀರಿನ ವ್ಯವಸ್ಥೆ. ಈಗಾಗಲೇ ನೀರಿನ ಕೊರತೆ ಇಲ್ಲದಿದ್ರು ಒಂದು ತಿಂಗಳಲ್ಲಿ ಆ ನೀರಿನ ವ್ಯವಸ್ಥೆಗೆ ಸ್ವಲ್ಪ ತೊಂದರೆ ಬರುವ ರೀತಿಯಲ್ಲಿ ಇದೆ. ಅದನ್ನು ಕೂಡ ನಮ್ಮ ಸಚಿವರು ಆ ವ್ಯವಸ್ಥೆಯನ್ನು ಕೂಡ ಸರಿ ಮಾಡಿ ಕೊಡುವಿರಂತ ನಂಬಿಕೆ ನಿಮ್ಮಲ್ಲಿದೆ. ಇನ್ನು ನಮ್ಮ ಊರಲ್ಲಿ ಅನೇಕ ಜನ, ಎಲ್ಲ ಸಮಾಜದ ಎಲ್ಲ ವರ್ಗದ ಯುವಕರು, ವಿದ್ಯಾವಂತರು ಇದ್ದಾರೆ. ಅವರು ಈಗಿನ ಕಾಲದಲ್ಲಿ ಹೊರದೇಶಕ್ಕೆ ಹೋಗಿ ದುಡಿಯುವಂತಹ ಆ ವ್ಯವಸ್ಥೆಗಳು ಕಡಿಮೆಯಾಗಿದೆ. ಮುಡಿಪು ಭಾಗದಲ್ಲಿ ಸರ್ಕಾರವು ತೆಗೆದಿಟ್ಟಂತಹ 1000 ಗಟ್ಟಲೆ ಎಕರೆ ಸ್ಥಳ ಇದೆ. ಒಂದು 10-15 ಸಾವಿರ ಯುವಕರಿಗೆ ಕೆಲಸ ಸಿಗುವಂತಹ ಉದ್ದಿಮೆಗಳು ಈ ಭಾಗಕ್ಕೆ ತಂದುಕೊಟ್ಟಾಗ ನಿತ್ಯ ನಿರಂತರ ನಿಮ್ಮ ಹೆಸರಿನಲ್ಲಿ ಅವರ ಕುಟುಂಬಗಳು ಜೀವನ ತೆಗೆಯಲಿಕ್ಕೆ ಸಾಧ್ಯ ಇದೆ. ಅದನ್ನು ಕೂಡ ನೀವು ಮಾಡ್ತೀರೆಂಬ ನಂಬಿಕೆ ನಮಗೆ ಇದೆ. ಅದಕ್ಕಿಂತ ಒಂದು ಹೆಜ್ಜೆ ನಾವು ಮುಂದೆ ಹೋಗಬೇಕಾದ್ರೆ, ಅದನ್ನೆಲ್ಲ ಅನುಭವಿಸಬೇಕಾದ್ರೆ ನಮ್ಮ ಉಳ್ಳಾಳದಲ್ಲಿ ಶಾಂತಿ ಸೌಹಾರ್ದ 100ಕ್ಕೆ 100 ಇರಬೇಕು. ಇವತ್ತು ಈ ಪೌರ ಸಮಿತಿಯವರು ಈ ವೇದಿಕೆಯಲ್ಲಿ ಎಲ್ಲ ಸಮಾಜದವರನ್ನು, ಎಲ್ಲ ಧರ್ಮದವರನ್ನು ಸೇರಿಸಿದ್ದಾರೆ. ಇದು ಅದಕ್ಕೆ ಒಂದು ಮುನ್ನುಡಿ. ಇವತ್ತು ಸಚಿವರು 4 ಬಾರಿ ಶಾಸಕರಾಗಿ ಸಚಿವರಾದ ಕಾರಣ ಎಲ್ಲ ವರ್ಗದ ಜನರನ್ನು ಪ್ರೀತಿ ವಿಶ್ವಾಸದಿಂದ ತೆಗೆದುಕೊಂಡು ಹೋಗಿ ಎಲ್ಲರ ವಿಶ್ವಾಸವನ್ನು ಗಳಿಸಿದ್ದರಿಂದ ನಿಮಗೆ ಈ ರೀತಿ ನಿಮ್ಮ ಆ ಒಂದು ಹೆಸರು ಎತ್ತರಕ್ಕೆ ಬೆಳೆಯಲಿಕ್ಕೆ ಸಾಧ್ಯವಾಯಿತು.
ಇನ್ನು ಮುಂದೆ ಕೂಡ ನಿಮ್ಮ ಕೆಲಸ ಮಂಗಳೂರು ಕ್ಷೇತ್ರಕ್ಕೆ ಅವಶ್ಯಕತೆ ಇದೆ. ಮಂಗಳೂರಿನ ಜನತೆಯ ಹೃದಯವನ್ನು ನೀವು ಗೆದ್ದಿದ್ದೀರಾ. ಆದ ಕಾರಣ ಯಾವ ಕಾರಣಕ್ಕೂ ಈ ಕ್ಷೇತ್ರವನ್ನು ಅಭಿವೃದ್ಧಿ ಕುಂಠಿತವಾಗಲು ಬಿಡಬೇಡಿ. ಈ ಕ್ಷೇತ್ರವನ್ನು ಕರ್ನಾಟಕದಲ್ಲಿ ನಂಬರ್ 1 ಕ್ಷೇತ್ರವನ್ನಾಗಿ ಮಾಡಿ ಅದರ ಫಲ 100ಕ್ಕೆ 100 ನಿಮಗೆ ಸಿಕ್ಕೇ ಸಿಗುತ್ತದೆ ಎನ್ನುವಂತಹ ಮಾತನ್ನು ಆಡಿಕೊಂಡು ಇಲ್ಲಿ ಮುಂದಿನ ಭವಿಷ್ಯ ಉತ್ತಮವಾದ ಹೆಜ್ಜೆಯನ್ನು ಇಡ್ಲಿ. ಎಲ್ಲರೊಟ್ಟಿಗೆ ಪ್ರೀತಿ ವಿಶ್ವಾಸದಿಂದ ಇದ್ದು ನಮಗೆಲ್ಲರಿಗೂ ಪ್ರೀತಿಯ ಯುಟಿ ಕಾದರಾಗಿ ಅಂತ ಹೇಳುವಂತ ಮಾತನ್ನು ಆಡಿಕೊಂಡು ಈ ಒಂದು ಪೌರ ಸನ್ಮಾನ ಸಮಿತಿಯವರು ಕರೆದು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತಹ ಸಮಿತಿಯ ಎಲ್ಲ ಸದಸ್ಯರಿಗೂ ನನ್ನ ಹೃದಯಪೂರ್ವಕ ವಂದನೆಗಳನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ಪ್ರಥಮವಾಗಿ ಈ ಸಮಾಜದಲ್ಲಿ ಧಾರಾಳ ಸಮ್ಮಾನಗಳೆಲ್ಲ ನಡೀತಾ ಇರ್ತದೆ. ಆದರೆ ಒಬ್ಬ ಅರ್ಹ ವ್ಯಕ್ತಿಯನ್ನು ಸನ್ಮಾನಿಸುವ ಕಾರಣಕ್ಕಾಗಿ ಉಳ್ಳಾಲದ ಪೌರ ಸಮಿತಿಯ ಎಲ್ಲ ಸದಸ್ಯರನ್ನು ನಾನು ಹೃತ್ಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೇನೆ. ಯುಟಿ ಖಾದರ್ರ ಬಗ್ಗೆ ನಮಗೆಲ್ಲ ಗೊತ್ತಿದೆ. ನಾನು ಅವರನ್ನು MLA ಆಗುವುದಕ್ಕಿಂತ ಮುಂಚೆ ನೋಡಿದ್ದೆ, ಅವರ MLA ಆದ ಮೇಲೆ ನೋಡಿದೆ, ಸಚಿವರಾದ ಮೇಲೆ ನೋಡಿದೆ, ಈಗಲೂ ನೋಡ್ತಾ ಇದ್ದೇನೆ. MLA ಆಗುವುದಕ್ಕಿಂತ ಮುಂಚೆ ಅವರು ಯಾವ ರೀತಿಯಲ್ಲಿದ್ದರೋ ಒಬ್ಬ ದೊಡ್ಡ ಸಚಿವರಾದ ಮೇಲೆ ಕೂಡ ಅದೇ ಸರಳತೆಯನ್ನು ಅವರು ಪಾಲಿಸಿಕೊಂಡಿದ್ದಾರೆಂಬುದು ಈ ವ್ಯಕ್ತಿಯ ಅತ್ಯಂತ ದೊಡ್ಡ ಶ್ರೇಷ್ಠತೆ ಅಂತ ನಾನು ತಿಳಿಯುತ್ತೇನೆ. ನಮಗೆಲ್ಲ ಗೊತ್ತಿದೆ, ಒಬ್ಬ ಸಚಿವರು ಕರ್ನಾಟಕದಾದ್ಯಂತ ಪ್ರಚಾರ ಆಗಬೇಕಾದರೆ 5-6 ಸಲ ಸಚಿವರಾಗಬೇಕಾಗ್ತದೆ. ಕೇವಲ 1-2-3 ತಿಂಗಳಲ್ಲೇ ಒಬ್ಬ ಸಚಿವರು ರಾಜ್ಯದಾದ್ಯಂತ ಪ್ರಸಿದ್ಧಿ ಪಡೆಯುವುದು ಅಂತ ಬಹಳ ಅಪರೂಪ. ನಾನು ಕರ್ನಾಟಕ ರಾಜ್ಯದಾದ್ಯಂತ ಸುತ್ತಾಡುವ ಒಬ್ಬ ಮನುಷ್ಯ. ಚಾಮರಾಜನಗರದಿಂದ ಬೀದರ್ನ ತನಕ ಸುತ್ತಾಡ್ತಾ ಇರ್ತೇನೆ. ಈ ರಾಜ್ಯದ ಯಾವ ಮೂಲೆಯಲ್ಲಿ ಹೋದರೂ ಯುಟಿ ಖಾದರ್ನನ್ನು ಜನರು ಗೌರವಿಸ್ತಾರೆ, ಜನರು ಪ್ರೀತಿಸ್ತಾರೆ ಮತ್ತು ಜನರು ನಮ್ಮವರು ಅಂತ ತಿಳಿಯುತ್ತಾರೆ. ಅದು ಯುಟಿ ಖಾದರ್ರಲ್ಲಿರುವ ಸರಳತೆ, ಅವರ ಪ್ರೀತಿ, ಅವರ ಹೊಣೆಗಾರಿಕೆಯ ಪ್ರಜ್ಞೆ, ಇದೆಲ್ಲದಕ್ಕೆ ಕಾರಣ ಅಂತ ನಾನು ಬಹಳ ಪ್ರಾಮಾಣಿಕವಾಗಿ ಹೇಳಬಲ್ಲೆ. ನನಗೆ ಅವರನ್ನು ಹೊಗಳುವ ಅಗತ್ಯ ಇಲ್ಲ, ಹೊಗಳುವ ಅಭ್ಯಾಸವೂ ಇಲ್ಲ ನಿಮಗೆಲ್ಲ. ಆದರೆ ಇರುವುದನ್ನು ಹೇಳಬೇಕಲ್ಲ, ಅದು ಏನೊಬ್ಬ ಮನುಷ್ಯನಲ್ಲಿ ಗುಣ ಇದೆ ಅದನ್ನು ಖಂಡಿತ ನಾವು ಹೇಳಬೇಕು. ನಾನು ಭಾಷಣ ಮಾಡಿ ನಿಮಗೆ ತೊಂದರೆ ಕೊಡುವುದಿಲ್ಲ. 1-2 ವಿಷಯ ಮಾತ್ರ. ಜನರು ಇವತ್ತು ರಾಜಕಾರಣಿಗಳೆಲ್ಲ ಎಷ್ಟು ಬಡವರ ಹೆಸರು ಹೇಳಿದ್ರು, ಅವರು ಶ್ರೀಮಂತರ ಪರವಾಗಿರ್ತಾರೆ, ಅವರು ಬಂಡವಾಳಶಾಹಿಗಳ ಪರವಾಗಿರ್ತಾರೆ. ಆದರೆ ಯುಟಿ ಖಾದರ್ ಅವರು ಬಹಳ ಪ್ರಾಮಾಣಿಕವಾಗಿ ನಾನು ಹೇಳುತ್ತೇನೆ, ಜನಸಾಮಾನ್ಯರ ಪರವಾಗಿ, ಬಡವರ ಪರವಾಗಿ ಈ ರಾಜ್ಯದಾದ್ಯಂತ ಅವರು ಕೆಲಸ ಮಾಡ್ತಾ ಇದ್ದಾರೆ ಎಂಬುದು ಅವರ ಅತ್ಯಂತ ದೊಡ್ಡ ವಿಶೇಷತೆಯಾಗಿ ನಾನು ಗುರುತಿಸ್ತಾ ಇದ್ದೇನೆ. ಅದರ ಜೊತೆಗೆ ಇವತ್ತು ರಾಜಕಾರಣಿಗಳು ಯಾವುದೋ ಜಾತಿಗೆ ಸೀಮಿತ ಆಗ್ತಾ ಇದ್ದಾರೆ, ಯಾವುದೋ ಧರ್ಮಕ್ಕೆ ಸೀಮಿತ ಆಗ್ತಾ ಇದ್ದಾರೆ, ಯಾವುದೋ ಜನಾಂಗಕ್ಕೆ ಸೀಮಿತ ಆಗ್ತಾ ಇದ್ದಾರೆ, ಅಥವಾ ಅವರನ್ನು ಸೀಮಿತಗೊಳಿಸುವ ಕೆಲಸಗಳು ನಡೀತಾ ಇದೆ. ಆದರೆ ಯುಟಿ ಖಾದರ್ರ ಮಟ್ಟಿಗೆ ಅವರನ್ನು ಮುಸ್ಲಿಮರು ಎಷ್ಟು ಪ್ರೀತಿಸ್ತಾರೋ ಹಿಂದೂ ಸಹೋದರರು ಕೂಡ ಅವರನ್ನು ಅಷ್ಟೇ ಪ್ರೀತಿಸ್ತಾರೆ, ಕ್ರೈಸ್ತರು ಕೂಡ ಅವರನ್ನು ಅಷ್ಟೇ ಪ್ರೀತಿಸ್ತಾರೆ. ಹೇಗೆ ಮುಸ್ಲಿಮರು ಯುಟಿ ಖಾದರ್ ನಮ್ಮವರು ಅಂತ ತಿಳಿಯುತ್ತಾರೋ, ಹಿಂದೂಗಳು ಕೂಡ ಯುಟಿ ಖಾದರ್ ಅವರನ್ನು ನಮ್ಮವರು ಅಂತ ತಿಳಿಯುತ್ತಾರೆ, ಕ್ರೈಸ್ತರು ಕೂಡ ಅವರನ್ನು ನಮ್ಮವರು ಅಂತ ತಿಳಿಯುತ್ತಾ ಇದ್ದಾರೆ. ಖಂಡಿತವಾಗಿಯೂ ಇಲ್ಲಿನ ತನಕದ ಅವರ ರಾಜಕೀಯ ಜೀವನ, ಅವರ ಹೊಣೆಗಾರಿಕೆಯ ಪ್ರಜ್ಞೆ, ಅವರ ಚಟುವಟಿಕೆಗಳು ಬಹಳ ಮಾದರಿ ಯೋಗ್ಯವಾದದ್ದು ಅಂತ ಹೇಳಲಿಕ್ಕೆ ನನಗೆ ಬಹಳ ಹೆಮ್ಮೆ ಇದೆ. ಕೊನೆಯದಾಗಿ ನಾನು ಮುಗಿಸ್ತಾ ಇದ್ದೇನೆ. ಸಚಿವರಾಗಿ ನೀವು ಮಾಡಬೇಕಾದ ಬಹಳ ದೊಡ್ಡ ಕೆಲಸ
ಈ ನಾಡಿನ ಜನತೆಗೆ ನ್ಯಾಯ ಕೊಡಿಸುವ ಕೆಲಸ ಮಾಡಬೇಕು. ಅಭಿವೃದ್ಧಿಯ ಜೊತೆಗೆ ಈ ನಾಡಿನ ಎಲ್ಲ ಜನರಿಗೆ ನ್ಯಾಯಕ್ಕೆ ಜಾತಿ ಧರ್ಮ ಎಂಬುದರ ಯಾವ ಮೇರೆಗಳು ಇರುವುದಿಲ್ಲ. ಆದ್ದರಿಂದ ಈ ನಾಡಿನ ಎಲ್ಲ ಜನತೆಗೆ ನ್ಯಾಯವನ್ನು ಕೊಡಿಸುವಂತಹ ಕೆಲಸ ಪ್ರಾಮಾಣಿಕವಾಗಿ ನೀವು ಮಾಡಬೇಕು ಎಂಬ ಕಳಕಳಿಯ ವಿನಂತಿಯೊಂದಿಗೆ ಈಗಾಗಲೇ ದರ್ಗಾದ ಅಧ್ಯಕ್ಷರು ಮತ್ತು ಪ್ರೀತಿಯ ಚಂದ್ರಹಾಸ್ ಉಳ್ಳಾಲದವರು ಈ ಕ್ಷೇತ್ರದ ಯಾವುದೆಲ್ಲ ಅಭಿವೃದ್ಧಿಯ ಬಗ್ಗೆ ಮಾತಾಡಿದ್ದಾರೋ ಅದಕ್ಕೆಲ್ಲ ಅವರು ಪ್ರಾಮಾಣಿಕವಾಗಿ ಸ್ಪಂದಿಸಲಿ ಎಂಬ ಆಶಯದೊಂದಿಗೆ UT ಖಾದರ್ ಅವರು ಅವರ ರಾಜಕೀಯ ಜೀವನ ಇನ್ನಷ್ಟು ಉಜ್ವಲವಾಗಲಿ, ಅವರಿಂದ ಕನ್ನಡ ನಾಡಿಗೆ ನಮ್ಮ ದೇಶಕ್ಕೆ ವಿಶೇಷವಾಗಿ ಈ ಉಳ್ಳಾಲ ಕ್ಷೇತ್ರಕ್ಕೆ ಅವರಿಂದ ಧಾರಾಳ ಕೊಡುಗೆಗಳು ಸಿಗಲಿ, ಅವರಿಂದ ಈ ನಾಡು ಅಭಿವೃದ್ಧಿಯಾಗಲಿ, ಅವರಿಗೆ ಸರ್ವಶಕ್ತನಾದ ದೇವನು ಇಹಲೋಕದಲ್ಲೂ ನಾಳೆ ಪರಲೋಕದಲ್ಲೂ ಅವರನ್ನು ವಿಜಯಿಗಳ ಸಾರಿನಲ್ಲಿ ಸೇರಿಸಲಿ ಎಂಬ ಪ್ರಾರ್ಥನೆಯೊಂದಿಗೆ ತಮಗೆಲ್ಲ ಕೃತಜ್ಞತೆಗಳನ್ನು ಹೇಳಿ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಅಸ್ಸಲಾಮು ಅಲೈಕುಂ. ನಿಮ್ಮೆಲ್ಲರ ಮೇಲೆ ದೇವನ ಶಾಂತಿ ಮತ್ತು ಕರುಣೆ ಇದೆ. ಇತ್ತೀಚಿನ ದಿನಗಳಲ್ಲಿ ತುಂಬಾ ಈ ಲೈವ್ ಶೋಗಳಲ್ಲೆಲ್ಲ ಯುವಕರು ಪ್ರತಿಭಾವಂತರು ಏನಾದರೂ ಟಿವಿಯಲ್ಲಿ ಕಾರ್ಯಕ್ರಮ ನಡೀತಿರುವಾಗ ಈ ಯುವಕರ ಹತ್ರ ಕೇಳುವ ಒಂದು ಪ್ರಶ್ನೆಗಳಿರ್ತವೆ. ನೀನು ಮೆಚ್ಚಿದ ಕಲಾಕಾರ ಯಾರು, ನೀವು ಮೆಚ್ಚಿದ ಸಿನಿಮಾ ಸ್ಟಾರ್ ಯಾರು? ಆಗ ಅವರು ಹೇಳ್ತಾರೆ, ಈ ಯುವಕರು ಅವರ ಹೆಸರು ಇವರ ಹೆಸರೆಲ್ಲ ಹೇಳ್ತಾರೆ. ಅದೇ ರೀತಿ ನೀವು ಮೆಚ್ಚಿದ ಒಬ್ಬ ಪೊಲಿಟಿಕಲ್ ಲೀಡರ್ ರಾಜಕೀಯ ನಾಯಕ ಯಾರು ಅಂತ ಕೇಳಿದರೆ, ಆ ಪ್ರಶ್ನೆ ನನ್ನ ಹತ್ರ ಕೇಳಿದರೆ ಖಂಡಿತವಾಗಿಯೂ ನಾನು ನಮ್ಮ ಸಚಿವರಾಗಿದ್ದ UT ಖಾದರ್ ಅವರ ಹೆಸರು ಹೇಳ್ತೇನೆ. 3 ವಿಷಯಗಳು ನನಗೆ ಬಹಳ ಅವರಲ್ಲಿ ಕಂಡುಕೊಂಡಂಥ ವಿಷಯಗಳು. ಮೊದಲನೇದಾಗಿ ಅವರ ಒಂದು ಕಾರ್ಯವಿಧಾನ, ಅವರು ಜನರ ಜೊತೆ ಬೆರೆತು ಅವರ ವೈಯಕ್ತಿಕ ಸಮಸ್ಯೆಗಳಿಗೆ ಅಲ್ಲಿಯೇ ಪರಿಹಾರ ಕೊಡುವಂತ ಒಂದು ಅವರ ವಿಧಾನ ನೋಡಿ. ಕೆಲವು ಸಲ ನಾವು ಒಂದು ಮಂತ್ರಿಯನ್ನು ಭೇಟಿ ಮಾಡಬೇಕಾದ್ರೆ ಅದಕ್ಕೆ ತುಂಬಾ ಪ್ರೊಸೀಜರ್ ಉಂಟು, ಉದ್ದ ಒಂದು ಏನೋ ವಿಧಾನ ಉಂಟು. ಅವರ ಹತ್ರ ಅಪ್ರೋಚ್ ಆಗಲಿಕ್ಕೆ ನಮಗೆ ಕಷ್ಟ. ಆದರೆ ಇವರಿಗೆ ಎಲ್ಲಿ ಬೇಕಾದರೂ ನಾವು ಭೇಟಿ ಮಾಡಬಹುದು, ಎಲ್ಲಿ ಬೇಕಾದ್ರೆ ಅವರು ನಮ್ಮ ಸಮಸ್ಯೆಯನ್ನು ಅವ್ರ ಹತ್ರ ಹೇಳ್ಬಹುದು. ಹಾಗೂ ಹೇಳಿದ ಮಾತ್ರ ಅಲ್ಲ, ತಕ್ಷಣ ಅದಕ್ಕೆ ಒಂದು ಪರಿಹಾರ ಅವರ ಕೈಯಿಂದ ಅವರು ತಕ್ಷಣ ಕೊಟ್ಟು ಬಿಡ್ತಾರೆ. ಅದು ಅವರಿಂದ ಕೆಲವು ಸಲ ಆಗುವಂಥದ್ದು ಕೆಲಸ ಖಂಡಿತ ಆಗ್ತದೆ, ಆಗದ ಕೆಲಸನೂ ಕೂಡ ಅವರ ಮಿತಿಯಿಂದ ಮುಂದಕ್ಕೆ ಇದ್ರೂ ಕೂಡ ಆ ಕೆಲಸವನ್ನು ಮಾಡಲಿಕ್ಕೆ ಅವರು ಪ್ರಯತ್ನ ಮಾಡ್ತಾರೆ. ಇದು ನಾನು ಒಂದು ಅನುಭವ ಮಾಡಿದಂತ ಒಂದು ವಿಷಯ. ಹೀಗೆ ಇವರ ಕೆಲಸದ ವಿಧಾನ, ಒಂದು ವೈಯಕ್ತಿಕ ಸಮಸ್ಯೆಗಳಿಗೆ ಸ್ಪಂದಿಸುವಂಥದ್ದು, ದೊಡ್ಡ ದೊಡ್ಡ ಯೋಜನೆಗಳು ಅದು ವಿಷಯ ಬೇರೆ. ಆದರೆ ಪ್ರತಿಯೊಬ್ಬರೊಬ್ಬರ ಬಡವರಿರಲಿ, ಯಾರೋ ಮನೆ ಒಂದು ಬಿದ್ದಿದೆ, ಯಾರೋ ಆಸ್ಪತ್ರೆಯಲ್ಲಿದ್ದಾರೆ, ಒಬ್ಬೊಬ್ಬರ ವೈಯಕ್ತಿಕವಾಗಿ ಅವರಿಗೆ ಭೇಟಿ ನೀಡಿ ಅವರಿಗೆ ನೆರವು ನೀಡುವಂಥ, ಸಾಂತ್ವನ ನೀಡುವಂಥದ್ದು, ಅದು ಅವರ ಜೊತೆ ಇರುವಂಥದ್ದು, ಕಾಲ ಅವರ ಸಮಯವನ್ನು ಕೊಡುವಂಥದ್ದೇ ನನಗೆ ತುಂಬಾ ಮೆಚ್ಚುಗೆ ಆಗಿದೆ. ಎರಡನೇದಾಗಿ ಏನಂದ್ರೆ, ಎಲ್ಲರ ಜೊತೆ, ಎಲ್ಲರಿಗೆ ಅವರು ಗೆಳೆಯರು, ಎಲ್ಲರ ಜೊತೆ ಬೆರೆಯುವಂಥದ್ದು. ಸಮಾಜದಲ್ಲಿ ಯಾವ ಜಾತಿಯವರು, ಯಾವ ಧರ್ಮದವರು, ಯಾವ ಸಂಸ್ಕೃತಿಯವರು, ಅವರು ಇವರು ಅಂತ ಯಾರ ಮುಖವನ್ನು ನೋಡಿ, ಅವರ ಧರ್ಮವನ್ನು ನೋಡಿ, ಅವರ ಹಿನ್ನೆಲೆಯನ್ನು ನೋಡಿ, ಅದು ಯಾವುದೇ ಇಲ್ಲದೆ ಒಬ್ಬ ಅವಶ್ಯಕತೆಯಲ್ಲಿರುವಂತಹ ವ್ಯಕ್ತಿ, ಅವನಿಗೆ ನಾನು ಹೆಲ್ಪ್ ಮಾಡಬೇಕು. ಇದೇ ನಮ್ಮ ಕ್ರಿಶ್ಚಿಯನ್ ಧರ್ಮದಲ್ಲಿ ಕೂಡ ನಿಮ್ಮ ನೆರೆಯವನು ಯಾರು ಅಂತ ಕೇಳ್ತಾರೆ. ಒಂದ್ಸಲ ಒಬ್ಬರು ಯೇಸು ಸ್ವಾಮಿಗೆ ಒಂದು ಸವಾಲು ಕೇಳ್ತಾರೆ, ನಿಮ್ಮ ನೆರೆಯವನು ಯಾರು? ಅದಕ್ಕೆ ಒಂದು ಉದಾಹರಣೆ ಕೊಟ್ಟು, ಯಾರು ನಿಮ್ಮ ಸಮಸ್ಯೆಯಲ್ಲಿದ್ದಾನೆ ಅವರೇ ನಿನ್ನ ನೆರೆಯವ ಅಂತ ಹೇಳಿ ಅವನಿಗೆ ಹೋಗಿ ಹೆಲ್ಪ್ ಮಾಡು ಅಂತ ಹೇಳ್ತಾರೆ. ಅಂತ ಒಂದು ಉತ್ತಮ ಕೆಲಸ, ಯಾರು ಜಾತಿ ಧರ್ಮ ಅದನ್ನೆಲ್ಲ ಬಿಟ್ಟು ಈ ಕೆಲಸವನ್ನು ಮಾಡುವಂತ ಸಚಿವರ ಒಂದು ದೊಡ್ಡ ಮನಸ್ಸು, ವಿಶಾಲ ಹೃದಯತೆ ನಾನು ನಿಜವಾಗಿ ಮೆಚ್ಚಿದ್ದೇನೆ. ಮೂರನೇ ವಿಷಯ ನಾನು ಕಂಡುಕೊಂಡಂದ್ರೆ, ಎಲ್ಲ ಕಡೆಗಳಲ್ಲಿ ಅವರು ಮಾಡಿದಂತಹ ಕೆಲಸ ಕಾರ್ಯಕ್ರಮಗಳು, ಅವರು ಯೋಜನೆಗಳು, ಎಲ್ಲ ಗಲ್ಲಿಗಳಲ್ಲಿ, ಹಳ್ಳಿಗಳಲ್ಲಿ, ಸಣ್ಣ ಸಣ್ಣ ಜಾಗಗಳಲ್ಲಿ ಎಷ್ಟೋ ರಸ್ತೆಗಳಿಗೆ ಕಾಂಕ್ರೀಟೀಕರಣ ಆಗಿದೆ, ಎಷ್ಟೋ ದೇವಸ್ಥಾನಗಳಿಗೆ ಇರಲಿ, ಚರ್ಚ್ಗಳಿಗೆ ಇರಲಿ ಅವರ ಅನುದಾನದಿಂದ ಬಂದಿದೆ. ಅದೇ ನನಗೆ ಇವತ್ತು ನೋಡುವಾಗ ಯಾಕೋ ಸ್ವಲ್ಪ ಬೇಸರ ಅನಿಸುತ್ತೆ. ಯಾಕಂದ್ರೆ ಇಲ್ಲಿ ಅವರ ಅನುದಾನದಿಂದ ಪಡೆದಂತ ಲಾಭ ಪಡೆದಂತ ಫಲಾನುಭವಿಗಳ ಸಂಖ್ಯೆ ಇವತ್ತು ಇಲ್ಲಿ ಕನಿಷ್ಠ ಒಂದು
ಆ 5,000 ಅಂದರೆ 10,000 ಜನರಿಗೆ ತಲುಪಿದ್ರು, ಒಂದು 5,000 ಜನರು ಆದರೂ ಅವರ ಅಭಿಮಾನ ಬಿಟ್ಟು ಅವರ ಮೇಲೆ ಈ ಗೌರವ ಕಾರ್ಯಕ್ರಮಕ್ಕೆ ಅವರು ಆಗಮಿಸಬೇಕಿತ್ತು. ಆದರೂ ಸ್ವಲ್ಪ ಜನ ಅವರ ವೈಯಕ್ತಿಕವಾಗಿ ಈ ಲಾಭ ಪಡೆದಂತೆ ಇರಬಹುದು, ಫಲಾನುಭವಿಗಳು ನಾವೆಲ್ಲ ಇಲ್ಲಿ ಇದ್ದೇವೆ. ಇದೇ ಒಂದು ಸಂತೋಷ, ತೃಪ್ತಿ. ಹಾಗೆ ನನಗೆ ಅನಿಸಿದಂತ ಇನ್ನೊಂದು ವಿಷಯ ಏನೆಂದ್ರೆ, ನಮ್ಮ ಸಚಿವರು ಇಲೆಕ್ಷನ್ ಅಲ್ಲಿ ವಿನ್ ಆಗಿ ಬಂದಾಗ ನನಗೆ ಅನಿಸಿತು, ನಮಗೆ ಒಬ್ಬರು ನಾಯಕರಿದ್ದಾರೆ. ಯಾವುದೇ ಸಂದರ್ಭದಲ್ಲಿ ಯಾವುದೇ ಸಮಸ್ಯೆ ಬರುವಾಗ, ನಾವೀಗ ವಿದ್ಯಾಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ, ನಾನು ಆ ನಿತ್ಯಾಧಾರ ಶಾಲೆಯ ಸಂಚಾಲಕನಾಗಿ, ಹಾಗೆ ಪೆರ್ಮನೂರು ಶಾಲೆ ಉಂಟು, ಹೀಗೆ ಬೇರೆ ಬೇರೆ ಶಾಲೆಗಳಲ್ಲಿ ಯಾವ ಸಂದರ್ಭದಲ್ಲಿ ಯಾವ ಸಮಸ್ಯೆ ಬರುತ್ತೆ ಅಂತ ನಮಗೆ ಹೇಳಲಿಕ್ಕೆ ಆಗುದಿಲ್ಲ. ಈ ಸಂದರ್ಭದಲ್ಲಿ ನಾವು ಯಾರ ಹತ್ರ ಹೋಗ್ಬೇಕು ಎಂಬುದೊಂದು ಪ್ರಶ್ನೆ ನಮಗೆ. ಈಗ ನಮಗೆ ಒಬ್ಬರು ಲೀಡರ್ ಇದ್ದಾರೆ, ನಮ್ಮ ಸಮಸ್ಯೆಗೆ ಸ್ಪಂದಿಸುವಂತ ಸಮಸ್ಯೆಗೆ ಪರಿಹಾರ ಕೊಡುವಂತ ಒಬ್ಬ ನಾಯಕರು ನಮ್ಮೊಂದಿಗೆ ಇದ್ದಾರೆ. ಈ ವಿಷಯವನ್ನು ನಾನು ವೈಯಕ್ತಿಕವಾಗಿ ಅನುಭವದ ಮಾತಿನಿಂದ ಹೇಳ್ತಾ ಇದ್ದೇನೆ. ಪ್ರಿಯರೇ, ಉದ್ದ ಮಾತಾಡ್ಲಿಕ್ಕೆ ಹೋಗೋದಿಲ್ಲ ನಾನೀಗ. ಎಲ್ಲ ಒಳ್ಳೊಳ್ಳೆಯ ಭಾಷಣಗಳನ್ನು ಅವರು ಹೇಳಿದ್ದೀರಿ, ಕೇಳ್ತಾ ಇದ್ದೀರಿ, ಇನ್ನೂ ಕೇಳಲಿಕ್ಕಿದ್ದೀರಿ. ಈ ನನ್ನ 2 ಮಾತುಗಳನ್ನು ಇಲ್ಲಿಗೆ ಮುಗಿಸಿ, ದೇವರು ಕರ್ತರು ನಮ್ಮ ಸಚಿವರಿಗೆ ಎಲ್ಲ ಕೃಪಾವರಗಳನ್ನು, ಎಲ್ಲ ರೀತಿಯ ಸಹನೆ, ತಾಳ್ಮೆ, ಎಲ್ಲ ವಿರೋಧತೆಗಳನ್ನು ಎದುರಿಸಲು ಅವರಿಗೆ ಒಂದು ಗಟ್ಟಿಯಾದಂತಹ ಒಂದು ಹೃದಯ, ಮನಸ್ಸು ಇದೆಲ್ಲ ಕರುಣಿಸಲಿ ಎಂದು ಹೇಳಿ ದೇವರ ಆಶೀರ್ವಾದಗಳನ್ನು ಅವರ ಮೇಲೆ ಬೇಡ್ತಾ ನನ್ನ 2 ಮಾತು ಮುಗಿಸ್ತೇನೆ. ಮಲ್ಲ ಸುದೀನ ದಯಪಂಡ ಎಂಕ್ ಗುರ್ತೊಪ್ಪುನ ಒಜ್ಜೇ ಒಂಜಿ ಇಡೀ ಭಾರತ ದೇಶ ಒಜ್ಜೇ ಒಂಜಿ ಸಚಿವ ಪಂಡ ಎನ್ನ ಗುರ್ತೊಪ್ಪುನ ಎಂಕ್ ಬೇತೆಗ್ಲ 6 ಸಚಿವ ಪಂಡ್ಯಾರ ಎನ್ನ ಗುರ್ತೊಪ್ಪುನ ಒಂಜೇ ಸಚಿವನ ಕಾದರ ಮಾತು ಮಕವಾ ಸಚಿವರಿಗೆಲ್ಲ ಎನ್ನ ಗುರ್ತಜ್ಜಿ ಒಂದು ಸತ್ಯ. ಸಚಿವರು ಆ ಬೇಲೆ ಮಲ್ತಾರೆ ಈ ಬೇಲೆ ಸುಮಾರು ಜನ ಪಂಡೇರು ಆಂಡ ಯಾನ್ ಸಚಿವರ ಪನ್ಪಿನ ಇಟ್ಲ ಯಾನು ಯಾಪಲ ಕಾದರ್ ಬಾಯಿ ಏನು ಪನ್ಪಿನ ಇನಿ ಮುಟ್ಟಲ್ಲ ಸಚಿವರೇ ಮಿನಿಸ್ಟ್ರಿ ಅಂದ್ರೆ ಎತ್ತು ಗೊತ್ತಿಜ್ಜಿ ವೈಯಕ್ತಿಕವಾದ ಕಾದರ್ ಎನ್ನೊಂಜಿ ಆತ್ಮೀಯ ಮಿತ್ರೇ ಪಣ್ಯರೇನು ಇಷ್ಟಪಡ್ತಾರೆ. ಇಂಜಿನ ಮಿತ್ರ ಒಂಜಿ ಸಚಿವ ಏನಕ್ಕಾದ್ರೆ ಹಿಂಗೆ ಏತು ಖುಷಿ ಆದಕ್ಕೂ ಪನ್ಪಿ ನಾವು ಹೆಂಗೆ ಪಣಿಯರೇ ಆಬುಜಿ ಇಂಜಿನ ಕಾರ್ಯಕ್ರಮ ಇನಿ ಪೌರ ಸನ್ಮಾನ ಸಮಿತಿ ಮಲ್ತದೆ ಒಂಜಾರೇನು ಸನ್ಮಾನ ಮಲ್ಪರಬಿದ್ದಾರೆ ಆಂಡ ಕಾದರ್ ಬಾಯಿ ಸನ್ಮಾನ ದೇತಂದ್ರ ಮನಸ್ಸುಂಡ ಇಜ್ಜ ಗೊತ್ತಿಜ್ಜಿ ಆಂಡ ಎನ್ನ ಮನಸ್ಸು ಬಂದೊಂದು ಆರೆಗೆ ಮನಸ್ಸು ಉಪ್ಪಂದು ಬಂದ ಆಂಡ ಜನಕುಲ್ಲ ಒತ್ತಡದ ಮಿತ್ತ 61 ಒಂದು ಗ್ಯಾರಂಟಿ. ಈ ಸಮಯೋಚಿತವೇನ ಕಾರ್ಯಕ್ರಮ ಇಂಜಿನ ಕಾರ್ಯಕ್ರಮ ಮಲ್ಲ ಸಂಖ್ಯೆಡ ಆವಡಿ ಐಕಾದ್ರೆ ಅನ್ನಲ್ಲ ಒಂಜಿ ಕಿಂಚಿತ್ ಒಂಜಿ ಸನ್ಮಾನ ಕಾರ್ಯಕ್ರಮ ಅನ್ನಲ್ಲ ಕಿಂಚಿತ್ ಭಾಗ ಉಪ್ಪಡು ಬಂಡದ ಬೈದೆ ಎನ್ನ ಸಮಾಜದ ಪರವಾದ ಅರೆಗೆ ನನಲಾತ ಮಲ್ಲ ಮಲ್ಲ ಸ್ಥಾನ ತಿಕ್ಕಡು ಬಂದು ಬಣ್ಣೊಂದು ಯಾನ್ಲ ಸದನದ ಬಂಗಿರ್ಲ ಯಾಕಂದ್ರೆ ಮಾಜಿ ಅಧ್ಯಕ್ಷರು ಕಾರಡು ಬನ್ನಾಗ ಯಾನ್ ಪಂಡೆ ಎಂದು ನನ್ನ ಮನಸ್ಸು ಉಳ್ಳೈಡು ಪಂಡಿನ ಪಾತ್ರ ಬನ್ನಾಗ ಪಂಡೆ ನಮ್ಮ ಕಾದರ್ ಬಾಯಿ ಒಂಜೆತ್ತು ಒಂಜಿ ದಿನ ಚೀಫ್ ಮಿನಿಸ್ಟರ್ ಆಪಿನ ಗ್ಯಾರಂಟಿ ಅದು ಯಾನ್ ಪಣ್ಣೊಂದು ಬಾತಿನ ಪಾತ್ರ ನಾನು ಜಿಂಜೆ ಬುಗಾರ ಪೂಜಿ ಯಾನ್ ಅರ್ನ ಬೇಲೆದ ಬಗೆಲ್ಲ ಬಂದು ಪೂಜಿ ಜನಕ್ಕಲೇ ತೂತೇರು ಆಂಡ ಎನ್ನ ಒಂಜಿ ಡಿಮಾಂಡ್ ಉಂಟು ಬನ್ನಾಗಲ್ಲ ಮಾಜಿ ಅಧ್ಯಕ್ಷರೆಲ್ಲ ಹೆಂಗೆ ನೆನಪು ಬರಡು ಅಂತೆಲ್ಲ ಪಂಡದು ಪೋಯರು ನನ್ನ ಸಮಾಜ ನನ್ನ ಪಂಡು ಗಡ್ಬಿಡ್ದು. ನಗರಾಭಿವೃದ್ಧಿ ಸಚಿವ ಮಲ್ಲಸ್ಥಾನ ನಮ್ಮ ಊರುಡು ಉಳ್ಳಾಲದ ಬೀಚ್ ರೀತಿ ಪೇಪರ್ ಪೂರ ಪಾಡೊಂದುಲ್ಲೆ ನೇರ್ಲ ಮೇಡಮ್ ಉಳ್ಳೆ ರೈಟ್ ಮುರ ಮೀಟಿಂಗ್ ಪೂರ ಆಂಡು ತೋಡನ್ನು ಕೊಡೋದು ಅಲ್ಪ ಬಿಡುದು ಉಳ್ಳಾಲದ ಬೀಚಿನ ಅದೊಂದುಂಟು ಅದೇನೊಂಜಿ ಸರಿ ಮಲ್ಪುವಾರು ಬಂಡದೊಂಜಿ ನೆನಪು ಮಾಡ್ತೀನಿ ನಾನು ಅದನ್ನು ಮಲ್ಪುವಾರು ಬಂಡಿನ ಒಂಜಿ ಭರವಸೆದ ಮೇಲೆ ಎನ್ನ ಪಾತ್ರ ಅಂತ ಯಾವತ್ತೂ ನಗುಮುಖದಿಂದಲೇ ಇರ್ತಾರೆ. ಯಾವ ಸಮಯದಲ್ಲಿ ನಾನು ನೋಡುತ್ತೇನೆ ಆಗ ಅವರು ನಗಾಡಿಕೊಂಡೇ, ಹಾಗೆ ನಮಗೆ ಏನಾದರೂ ಸಮಸ್ಯೆ ಇದ್ದರೆ ಅವರನ್ನು ಹೇಳಲಿಕ್ಕೆ ಬರುವಾಗ ನಮಗೂ ಮರೆತು ಹೋಗ್ತದೆ. ನಮಗೆ ಬೇಜಾರಾಗುವಾಗ ಇದು ನಗೆಯನ್ನು ನೋಡುವಾಗ ನನಗೆ ತುಂಬ ಸಂತೋಷ ಆಗ್ತದೆ. ನಮ್ಮ ಎಷ್ಟು ಕಷ್ಟ ಇದ್ದರೂ ನಾವು ಅದನ್ನು ಮರೆತು ನಾವು ಅವರೊಟ್ಟಿಗೆ ಬೆರೆಯುತ್ತೇವೆ. ಇದು ನಾನು ಕಂಡಂಥ ಒಂದು ಸತ್ಯ. ಇಲ್ಲಿ ನಾವು ಅವರನ್ನು ತುಂಬ ಹೊಗಳಿದ್ದೇವೆ, ಅವರಿಗೆ ನಾವು ಪ್ರಾರ್ಥಿಸಬೇಕಾಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ಕೂಡ ಅವರು ಒಂದು ಒಳ್ಳೆಯ ಸಚಿವರಾಗಿ, ನಾವು ಈಗ ಹೇಳಿದಾಗೆ ಅವರೊಂದು ಚೀಫ್ ಮಿನಿಸ್ಟರ್ ಅಲ್ಲ, ಪ್ರಧಾನಮಂತ್ರಿ ಆಗಬೇಕು ಅಂತೇಳಿ ನಾವು ಪ್ರಾರ್ಥಿಸೋಣ. ಅದಕ್ಕೆಲ್ಲ
ಅದಕ್ಕೆಲ್ಲ ನಮ್ಮ ಒಂದು ನಾವು ಅದಕ್ಕೆ ಕಾರಣ. ಹೇಗೆಂದರೆ ಒಂದು ಸರ್ಕಾರ ನಡಿಬೇಕಾದರೆ ಅದು ನಮ್ಮಂಥ ಪ್ರಜೆಯವರು ನಮ್ಮ ಪಾಲು ಏನು ಅಂತೇಳಿ ನಾವು ತಿಳ್ಕೊಳ್ಬೇಕು. ಈಗ ನಾನು ತಿಳಿದ ಹಾಗೆ ಕೆಲವರು ಅಂಗಡಿಗೆ ಬರ್ತಾರೆ, GST ಬಿಲ್ ಹಾಕುವಾಗ ಹೇಳ್ತಾರೆ ನಮಗೆ ಬೇಡ, ಬಿಲ್ ಬೇಡ, ಇಲ್ಲ ಸಾಮಾನು ಬೇಡ ಅಂತ ಬಿಟ್ಟು ಹೋಗೋದುಂಟು. ಹಾಗೆ ಆಗಬಾರ್ದು. ಇದು ಸರ್ಕಾರಕ್ಕೆ ಹೋಗುವಂಥ ಟ್ಯಾಕ್ಸ್, ಸರ್ಕಾರ ಹೇಗೆ ನಡೆಯುವುದು ಅದು ನಾವು ತಿಳ್ಕೊಳ್ಬೇಕು. ನಮಗೆ ಹಾಗೆ ಮಾಡಿ ಹೀಗೆ ಮಾಡಿ ಫ್ಲೈಓವರ್ ಮಾಡಿ ಅಂತೇಳಿ ನಾವು ಈಗ ಅವರಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ. ನಿಜವಾಗಿ ಸರ್ಕಾರ ಹೇಗೆ ನಡಿಬೇಕು ಅದು ನಾವು ಎಲ್ಲರೂ ಆಲೋಚನೆ ಮಾಡಬೇಕಂತ ವಿಷಯವಾಗಿದೆ. ಹಾಗೆ ಆಗಬಾರ್ದು ಅಂತೇಳಿ ನಾವು ಅವರಿಗೆ ಕೈ ಜೋಡಿಸಬೇಕು. ಅವರು ಎಷ್ಟು ಒಬ್ಬರು ನಾವು ಕೆಲಸ ಮಾಡಿದರೂ ಕೂಡ ಅದು ಮನಸ್ಸಿಗೆ ತೃಪ್ತಿ ಆಗಲಿಕ್ಕಿಲ್ಲ. ಎಂದರೆ ನೋಡಿ, ದೇವನು ನಮಗೆ ಎಲ್ಲವನ್ನು ಕೊಟ್ಟಿದ್ದಾನೆ. ನಾವು ದೇವನಿಗೆ ಒಂದು 5 ವಕ್ತ ನಮಾಜ್ ಮಾಡುವಾಗ ನಾವು ಮರೀತೇವೆ, ಇಲ್ಲದೆ ಸಮಯ ಆಚೆ ಈಚೆ ಆಗ್ತದೆ. ಹಾಗೆ ಆಗಬಾರ್ದು. ದೇವನು ಕೊಟ್ಟ ಪ್ರತಿಯೊಂದು ವಿಷಯದಲ್ಲಿ ಕೂಡ ನಾವು ಹೇಗೆ ಇದು ಆಗ್ತೇವೆ. ಮನುಷ್ಯ ದೇವರು ಕೊಟ್ಟರೆ ಕೊನೆ ತನಕ, ಮನುಷ್ಯ ಕೊಟ್ಟರೆ ಮನೆ ತನಕ, ಒಬ್ಬ ಯಜಮಾನ ಕೊಟ್ಟರೆ. ಹಾಗೆ ನಾವು ಅದನ್ನು ಕೂಡ ಮರೆಯಬಾರದು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಈ ಮಾತನ್ನು ಮುಗಿಸ್ತೇನೆ. ಆಕ್ರದವನಂದೆಲ್ಲ ರಬ್ಬಿಲ್ಲ. ಈ ಉಳ್ಳಾಲ ಕ್ಷೇತ್ರಕ್ಕೋಸ್ಕರ ಭಾಳಷ್ಟು ಕೆಲಸ ಮಾಡಿದ್ದಾರೆ. ನಾವು ಕಣ್ಣಾರೆ ಕಾಣ್ತಾ ಇದ್ದೇವೆ. ಚಂದ್ರರಾವ್ ಸರ್ ಹೇಳಿದಾಗೆ ಕೆಲಸ ಮಾಡಿದ್ರಲ್ಲಿ ನಾವು ಏನು ತಾರತಮ್ಯ, ಅದರಲ್ಲಿ ಪಕ್ಷ ಭೇದ ಏನು ಮಾಡಲಿಕ್ಕಿಲ್ಲ. ಇನ್ನು ಮುಂದಕ್ಕೆ ಸಹ ಆ ಲಕ್ಷ್ಮೀನರಸಿಂಹ ದೇವರು ಅವರಿಗೆ ಉಳ್ಳಾಲ ಜನತೆಯ ಸಹಕಾರ ಕೊಡಲಿ. ಅವರು ಉಳ್ಳಾಲದ ಈ ಕ್ಷೇತ್ರಕ್ಕೆ ಇನ್ನೂ ಒಳ್ಳೆಯ ಅಭಿವೃದ್ಧಿ ಕಾರ್ಯ ಆಗಲಿ. ಹಾಗೆ ನಮ್ಮ ಈ ದೇವಸ್ಥಾನದ ಲಕ್ಷ್ಮೀನರಸಿಂಹ ದೇವಸ್ಥಾನ ಜೀರ್ಣೋದ್ಧಾರ ಕಾರ್ಯವು ಆಗಲಿಕ್ಕೆ ಇದೆ. ಅದರಲ್ಲಿ ನಮಗೆ ಒಂದು ಸಣ್ಣ ಸಂಶಯ ಇದೆ. ಎಷ್ಟೋ ವರ್ಷದಿಂದ ನಮ್ಮ ಈ ರೋಡ್ ಅಗಲ ಆಗ್ತದೆ ಅಂತ ಹೇಳ್ತಾರೆ. ಎಷ್ಟು ಅಗಲ ಆಗ್ತದೆ ಅಂತ ನಮಗೆ ಈಗ ಬೇಕಾಗ್ತದೆ. ಯಾಕೆಂದರೆ ನಾವು ದೇವಸ್ಥಾನವನ್ನು ಬಿಚ್ಚಿ ನವೀಕರಣವನ್ನು ಮಾಡ್ತಾ ಇದ್ದೇವೆ. ನಮಗೊಂದು ಇಷ್ಟೇ ಅಗಲ ಆಗ್ತದೆ ಅಂತ ಹೇಳಿದರೆ ನಾವು ನಮ್ಮ ಮುಂದಿನ ಕಾರ್ಯಕ್ರಮವನ್ನು ಮಾಡ್ಬೋದು. ಮತ್ತೆ ಕಟ್ಟಿ ಆದಮೇಲೆ ಅದು ಬಿಚ್ಚಬೇಕು ಅಂತ ಹೇಳಿದರೆ ಅದು ತೊಂದರೆ ಆಗ್ತದೆ. ಅವರು ಆ ಜವಾಬ್ದಾರಿ ನಗರಾಭಿವೃದ್ಧಿ ಖಾತೆಯಲ್ಲಿ ಇದ್ದಾರೆ. ಅವರೊಂದು ನಮಗೆ ಬೇಗನೆ ಒಂದು ತಿಳಿಸಿದರೆ ಇಷ್ಟೇ ಬರ್ತಾರೆ, ಇನ್ನು ಇದಕ್ಕೆ ಜಾಸ್ತಿ ಬರೋದಿಲ್ಲ ಅಂತ ಹೇಳಿದರೆ ನಾವು ಇನ್ನು ಬೇಗನೆ ನಮ್ಮ ದೇವಸ್ಥಾನವನ್ನು ನವೀಕರಣ ಮಾಡಲಿಕ್ಕಿದ್ದೇವೆ. ನಾನು ಒಂದು ನಮ್ಮ ಸಮಾಜದ ಒಂದು ವಿನಂತಿ ಅವರಲ್ಲಿ ಅಷ್ಟೇ. ಅದು ಎಷ್ಟು ಕರೆಕ್ಟಾಗಿ ಬರ್ತದೆ ಅಂತ ನಮಗೆ ತಿಳಿಸಿದರೆ ನಮ್ಮ ಮುಂದಿನ ಕಾರ್ಯಕ್ಕೆ ನಾವು ಹೋಗ್ತೇವೆ. ಅವರಿಗೆ ಆ ದೇವರು ಮುಂದೆ ಕೆಲಸ ಮಾಡುವಂಥ ಒಳ್ಳೆ ಆಯುಷ್ಯ ಕೊಡಲಿ, ಬುದ್ಧಿಯನ್ನು ಕೊಡಲಿ, ಆರೋಗ್ಯವನ್ನು ಕೊಡಲಿ ಎಂದು ದೇವರಲ್ಲಿ ಪ್ರಾರ್ಥಿಸ್ತಾ ನಾನು 2 ಮಾತನ್ನು ಮುಗಿಸಿ ಅಭಿನಂದನೆಯನ್ನು ಸಲ್ಲಿಸುವ ಮೊದಲು ಅವರಿಗೆ ಜನ್ಮ ನೀಡಿದಂತಹ ಮಾತಾಪಿತರಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ಅವಕಾಶಕ್ಕಾಗಿ ವಂದಿಸಿ ಉತ್ತಮವಾಗಿ ಹೋಗುವಂಥ ಒಂದು ಅವಕಾಶ, ಒಂದು ಸ್ಪಷ್ಟವಾದ ಆಶೀರ್ವಾದವನ್ನು ಕೂಡ ಇವತ್ತು ಮಾಡಿದ್ದಾರೆ. ನಾನು ಕೂಡ ಖಂಡಿತವಾಗಿಯೂ ಎಲ್ಲರ ಆ ಒಂದು ವಿಶೇಷವಾದ ಸಹಕಾರ ಇವತ್ತು ಪಡೆದುಕೊಂಡು ಈ ಕ್ಷೇತ್ರದ ಎಲ್ಲ ಜಾತಿ ಎಲ್ಲ ಮತ್ತು ಎಲ್ಲ ವರ್ಗದವನು ಒಂದೇ ತಾಯಿಯ ಮಕ್ಕಳ ರೀತಿಯನ್ನು ನೋಡಿಕೊಂಡು ಉಳ್ಳಾಲದವರು ಒಂದು ಬಹುಶಃ ಒಂದೇ ರೀತಿಯ ನೋಡುವಂಥ ಮುಖಾಂತರ ಒಂದು ನೆಮ್ಮದಿಯ ಸಮಾಜ, ಅಭಿವೃದ್ಧಿಯ ಪ್ರದೇಶ ನಿರ್ಮಾಣ ಮಾಡುವ ಜವಾಬ್ದಾರಿ ಹಮ್ಮಿಕೊಂಡು ಬರುತ್ತೇನೆ ಅಂತ ನಾನು ಕೂಡ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಉಳ್ಳಾಲ ಬಹುಶಃ ನನಗೆ ಗ್ರಾಮೀಣ ಮಟ್ಟದ ಎಲ್ಲ ಕ್ಷೇತ್ರಗಳು ಕೂಡ ಇವತ್ತು ನನಗೆ ಸಂಪೂರ್ಣವಾಗಿ ಸಹಕಾರ ಕೊಟ್ಟಂಥ ಕ್ಷೇತ್ರ. ನಾನು ಯಾವಾಗಲೂ ಹೇಳಿದ್ದೆ, ಬಹುಶಃ ಬೇರೆ ಬೇರೆ ವಿಚಾರ ಹೇಳ್ತಾ ಇದ್ದು, ನನ್ನ ಕ್ಷೇತ್ರದಲ್ಲಿ ಅಂತೂ ಯಾವುದೇ ವಿಚಾರ ಇವತ್ತು ನಡೀತಿರಲಿಲ್ಲ. ಯಾಕಂತ ಹೇಳಿದರೆ ನನ್ನ ಪ್ರಮುಖ ಪ್ರತಿಪಕ್ಷದ ಅಭ್ಯರ್ಥಿಯಾಗಿಂತ ಅವರ ಮನೆ ಬೂತಿನಲ್ಲೇ ನನಗೆ ಬೈಯಷ್ಟು ನಾನು ಇವತ್ತು ಲೀಡ್. ಅವರು ಇರುವಂಥ ಬಿಲ್ಡಿಂಗ್ ಬೊಲಿಯಾರ್ನಲ್ಲಿ 100,000 ನಾನು ಇವತ್ತು ಲೀಡ್. ಎಲ್ಲ ಜಾತಿ ಧರ್ಮದ ನನಗೆ ಅಲ್ಲೇ ಇವತ್ತು ಮತ ಕೊಡುವಂಥ ಒಂದು ವಿಚಾರ ಇವತ್ತು ಆಗಿದ್ದಾರೆ. ನಾನು ಪಾವೂರಿನಲ್ಲಿ ಬಹುಶಃ 100,000 ಲೀಡ್. ನಾನು ಬಹುಶಃ ಹರೇಕಲ್ಲು 1,000. ಇಲ್ಲಿ ಒಂದೇ ಸಮಾಜದಲ್ಲ, ಎಲ್ಲ ಧರ್ಮದ ಮತ ಕೊಟ್ಟ ಕಾರಣ ಅಷ್ಟು 100,000 ಲೀಡ್ ಬರಲಿಕ್ಕೆ ಇವತ್ತು ಸಾಧ್ಯ ಆಗ್ತದೆ. ಸೊ ಎಲ್ಲ ಧರ್ಮದರು ಕೂಡ ಆ ಪ್ರದೇಶದಲ್ಲಿ ಇವತ್ತು ನಮಗೆ ಇವತ್ತು ಸಹಕಾರ ಕೊಡುವಂಥ ವಿಚಾರ ಇವತ್ತು ಆಗಿಕೊಂಡು ಒಂದು ನಮಗೆ ಬಹಳ ಸ್ಪಷ್ಟವಾದ ಅತ್ಯಧಿಕ ಬಹುಮತದಿಂದ ಕೊಡುವಂಥ ವಿಚಾರ ಕೂಡ ಇವತ್ತು ಆಗಿದೆ ಅಂತ ನಾನು ಇವತ್ತು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ರಾಜಕೀಯ ಅಂದರೆ ಅದು ಸ್ವಾಭಾವಿಕ, ಬದಲಾವಣೆ ಆಗ್ತಾ ಇರ್ತದೆ. ಜನರ ಅಭಿಪ್ರಾಯ ಇವತ್ತು ಬದಲಾವಣೆ ಆಗುವಂಥ ಒಂದು ಸಂದರ್ಭ. ಸೊ ಇನ್ನಷ್ಟು ಉತ್ತಮವಾಗಿ ನಾನು ಮುಂದೆ ಹೋಗಲಿಕ್ಕೆ ನಿಮ್ಮೆಲ್ಲರ ಸಹಕಾರ ಇರಲಿ ಅಂತ ನಾನು ಇವತ್ತು ಕೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಬಹುಶಃ ನನ್ನ ಒಂದೇ ಕನಸೇನಂತ ಹೇಳಿದರೆ, ಮಂಗಳೂರು ನಂತರ ಜಿಲ್ಲೆಯಲ್ಲಿ ಯಾವುದಾದ್ರೂ ಉತ್ತಮವಾದ ನಗರವಾಗಿ ಪರಿವರ್ತನೆ ಆಗಬೇಕಾದ್ರೆ ಅದು ಉಳ್ಳಾಲ ಪ್ರದೇಶ ಪರಿವರ್ತನೆ ಆಗಬೇಕಂತೇಳಿ ನನ್ನ ಇವತ್ತು ಕನಸು. ಅದಕ್ಕಾಗಿ ಮಂಗಳೂರಿನಲ್ಲಿ ಇವತ್ತು ಯಾವುದೆಲ್ಲ ಯೋಜನೆ ಇದೆ ಅದನ್ನೆಲ್ಲ ಸಮರ್ಪಕವಾಗಿ ಕೂಡ ನಮ್ಮ ಈ ಕ್ಷೇತ್ರದಲ್ಲಿ ತರಬೇಕಂತ ಹೇಳಿಕೊಂಡೇ ನಾವು ನಮ್ಮ ಕಾರ್ಯಕ್ರಮ ಹಮ್ಮಿಕೊಂಡು ಇವತ್ತು ಬಂದಿರ್ತೇವೆ. ಕಳೆದ 5 ವರ್ಷ ಮತ್ತು ಈ ವರ್ಷಕ್ಕೆ ನಾವು ನೋಡಿದಾಗ ಬಹಳಷ್ಟು ಬದಲಾವಣೆ ಕಾಣ್ತದೆ. ನನ್ನ ಬಹುಶಃ ಮುಂದಿನ 5 ವರ್ಷ ಇದಕ್ಕೆ ಇನ್ನಷ್ಟು ದೊಡ್ಡ ಬದಲಾವಣೆ ಆಗಬೇಕಂತ ಕನಸನ್ನು ಈಗಾಗಲೇ ಕಂಡು ನನ್ನ ಕಾರ್ಯರೂಪವನ್ನು ಕೂಡ ನಾನು ಹಮ್ಮಿಕೊಂಡು ಬಂದಿದ್ದೆ ನಾನು ಹೇಳಲಿಕ್ಕೆ ನಾನು ಇಚ್ಛಿಸುವಂಥದ್ದು. ಅದಕ್ಕಾಗಿ ಬಹುಶಃ ಈಗಾಗಲೇ
ನನ್ನ ಬಹುದೊಡ್ಡ ಕನಸು ಮತ್ತು ವಿಚಾರ ಏನಂತ ಹೇಳಿ ಪ್ರಮುಖವಾಗಿ ನಾನು ಭಾಳಷ್ಟು ಸಮಸ್ಯೆ ನಾನು ನೋಡಿದ್ದೇನೆ. ನಾನು ಮಂಗಳೂರಿಂದ ಉಳ್ಳಾಲಕ್ಕೆ ಬರುವಂಥದ್ದು, ಉಳ್ಳಾಲದಿಂದ ಮಂಗಳೂರಿಗೆ ಹೋಗುವಂಥ ಸಂದರ್ಭ, ನಮ್ಮ ಜಪ್ಪು ಮಹಾಕಾಳಿ ಪಡುಪಿನಲ್ಲಿ ನಾನು ರೈಲ್ವೆ ಟ್ರ್ಯಾಕ್ ಏನಾದ್ರು ಬಾಕಿಯಾಗಿ ಹೋಗೋ ಸಂದರ್ಭ ನನಗೆ ಆ ಕಡೆ ಈ ಕಡೆ ಹೋಗುವ ಸಿಕ್ಕುವುದು ಯಾರು ಅಂತ ಹೇಳಿದರೆ ಆ ಲೈನಲ್ಲಿ ಕಷ್ಟಪಡೋರು ಯಾರು ಅಂತೇಳಿ ಬಹುತೇಕ ಎಲ್ಲ ಉಳ್ಳಾಲದವರೇ ಬಹುಶಃ ಕಷ್ಟಪಡುವಂಥದ್ದು. ಅದಕ್ಕೆ ನಾನು ಮೊದಲು ತೀರ್ಮಾನ ಮಾಡಿ ಆ ಮಹಾಕಾಳಿ ಪಡುಪಿನಲ್ಲಿ ಒಂದು ಸಮರ್ಪಕವಾದ ಒಂದು ವ್ಯವಸ್ಥೆ ಮಾಡಿ ನನ್ನ ಕ್ಷೇತ್ರದವರು ಆರಾಮದಲ್ಲಿ ಹೋಗಿ ಬರಬೇಕಂತ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ನಾನು ಈಗಲೇ ಅದನ್ನು ಯೋಜನೆ ಹಮ್ಮಿಕೊಂಡು ಅದನ್ನು ಬಹುಶಃ ನಾನು ತರಲಿಕ್ಕೆ ನಾನು ಇವತ್ತು ಮಾಡುವಂಥದ್ದು. ನಮ್ಮ ಏನು ಬಹಳಷ್ಟು ನೋಡಿದ್ದೇನೆ ಬೈಕ್ನಲ್ಲಿ ಅದರಲ್ಲಿ ಅರ್ಜೆಂಟಲ್ಲಿ ಹೋಗುವಂಥದ್ದು ಯಾರಂತ ಹೇಳಿದರೆ ಈ ಕ್ಷೇತ್ರದವರು. ಯಾಕೆ ಇವರೆಲ್ಲ ಮಂಗಳೂರಿಗೆ ಹೋಗಿ ಬಂದು ಮಂಗಳೂರಿಗೆ ಬರುವವರು, ಅದು ನಮಗೆ ಪ್ರಮುಖವಾದ ಒಂದು ರಸ್ತೆ ಆಗಿದೆ. ಅಲ್ಲಿಗೊಂದು ಉತ್ತಮವಾದ ಸ್ಥಿತಿಯನ್ನು ನಾನು ಕಾಣಬೇಕೆಂಬ ಉದ್ದೇಶದಿಂದ ಈಗಲೇ ಒಂದು ರೂಪರೇಷೆ ಹಾಕಿಕೊಂಡು ಬಹುಶಃ ಕೆಲವೇ ಒಂದು ತಿಂಗಳಲ್ಲಿ ಅದಕ್ಕೆ ಚಾಲನೆ ಕೊಡುವಂಥ ಪರಿಸ್ಥಿತಿ ಆಗುವಂಥದ್ದು. ಅದರ ಜೊತೆಯಲ್ಲಿ ನನ್ನ ದೊಡ್ಡ ಕನಸಿನ ಹಿಂದೆ ಚೆರುವತ್ತೂರು ಮಂಗಳೂರು ರಸ್ತೆ ಅಂತ ಹೇಳಿಕೊಂಡು ಈ ಕೋಟೆಪುರ ಕೋಡಿ ಯಾವ ರೀತಿ ಒಂದು ಮಿನಿ ಬಂದರಾಗಿ ಪರಿವರ್ತನೆಯಾಗಿ ಇಡೀ ಕೇಂದ್ರ ಒಂದು ಹೃದಯ ಭಾಗವಾಗಿ ಪರಿವರ್ತನೆ ಆಗುವಂಥ ವಿಚಾರ ಇತ್ತ. ಎಲ್ಲಿ ಭಾಳಷ್ಟು ಗಾಡಿ ನಮ್ಮ ಎತ್ತಿನ ಗಾಡಿ ಇನ್ನಿತ ಗಾಡಿ ಒಂದು ಜನಜಂಗಲಿಯಾಗಿ ಇವತ್ತೊಂದು ವ್ಯಾಪಾರ ಕೇಂದ್ರವಾಗಿ ಪರಿವರ್ತನೆ ಆಗ್ತಿತ್ತ. ಬಹುಶಃ ಇನ್ನೂ 10-15 ವರ್ಷಗಳಲ್ಲಿ ಅಂಥದೇ ಪರಿವರ್ತನೆ ಕೇಂದ್ರ ಆಗಬೇಕಂತ ನನಗೆ ದೊಡ್ಡ ಕನಸಿದೆ. ಅದಕ್ಕಾಗಿ ಇವತ್ತು ನಾನು ಬಹುಶಃ ಕೋಟೆಪುರ ಕೋಡಿಯಿಂದ ನೇರವಾಗಿ ಆ ಕಡೆ ಹೋಗಿ ಸಂಪರ್ಕ ರಸ್ತೆ ಈ ಬಗ್ಗೆ ಮಾತಾಡಿದಾಗ ನನಗೆ ಮೌಖಿಕವಾಗಿ ಒಪ್ಪಿಗೆಯನ್ನು ಕೂಡ ಕೊಟ್ಟಿದ್ದಾರೆ. ನಾಳೆ ಸಂಜೆ ದೊಡ್ಡ ಮಟ್ಟದ ಇಂಜಿನಿಯರ್ ಕೂಡ ಇದನ್ನು ನೋಡಲಿಕ್ಕೆ ಬರ್ತಾರೆ. ಬಹುಶಃ ಅದು ಆಗ್ತದ ಇಲ್ಲ, ಯಾಕಂದರೆ ಸಮುದ್ರದ ಹತ್ತಿರ ಇದ್ದ ಕಾರಣ ಅದು ಆಗ್ತದ ಇಲ್ವಾ ಅಂತೇಳಿ ಬಹುಶಃ ನಾಳೆ ಸಂಜೆ ಬಂದು ಅದರ ಸಂಪೂರ್ಣವಾದ ವರದಿಯನ್ನು ನಮ್ಮ ಇಂಜಿನಿಯರ್ಗಳು ನಮಗೆ ಕೊಡುವಂಥ ಸಂದರ್ಭದಲ್ಲಿ ನಾನು ನಿಮ್ಮೆಲ್ಲರ ಒಂದು ದುವಾ ಮತ್ತು ಆಶೀರ್ವಾದ ಪ್ರಾರ್ಥನೆ ಇದು ಅದು ಅತ್ಯಂತ ಯಶಸ್ವಿಯಾಗಿ ಬಂದು ನಿಲ್ಲುವಂಥ ವಿಚಾರ ಆಗಲಿ ನಾನು ಇವತ್ತು ಕೇಳುವಂಥದ್ದು. ಅದರ ಜೊತೆಯಲ್ಲಿ ಬಹುಶಃ ಈಗಾಗಲೇ ವಸತಿಗೆ ಸಂಬಂಧಪಟ್ಟಾಗೆ ಬಹುಶಃ ಆ ಒಂದು ಯಾವ ಒಂದು 9ಗೆ ಭಾಳಷ್ಟು ಅದು ಬಾಕಿಯಾಗಿತ್ತು, ಎಲ್ಲರೊಂದು ಬೇಡಿಕೆ ಇತ್ತು, ಅದನ್ನೊಂದು ಸರಿ ಮಾಡಬೇಕಂತ ನೋಡಿ ನಿಮ್ಮೆಲ್ಲರ ಪ್ರಾರ್ಥನೆ ಮೂಲಕ ದೇವರು ನನ್ನನ್ನೇ ವಸತಿ ಸಚಿವನಾಗಿ ಬಂದು ನಿಲ್ಲಿಸುವಂಥ ಅವಕಾಶ ಮಾಡಿದ್ದೇನೆ. ಅದಕ್ಕಾಗಿ ಕೂಡ ಬಹುಶಃ ಮೊನ್ನೆ ನನ್ನ ಅಧಿಕಾರಿಗಳ ಇಂಜಿನೆಲ್ಲ ಕಲಿಸಿದೆ. ಬಹುಶಃ ನಮ್ಮ ನಗರಸಭೆ ಅಧ್ಯಕ್ಷರು, ಕಮಿಷನರ್, ಸದಸ್ಯರೆಲ್ಲ ಹೋಗಿದ್ದಾರೆ. ಉತ್ತಮ ಮಟ್ಟದ ಪ್ಲ್ಯಾನ್ ಕೂಡ ಮಾಡಿ ಅದಕ್ಕೆ ನಾವು ಕಾರ್ಯರೂಪ ತರಲಿಕ್ಕೆ ಬಹುಶಃ ಸ್ವಲ್ಪ ದಿನಗಳಲ್ಲಿ ನಾವು ಅದನ್ನು ಕಾರ್ಯರೂಪಕ್ಕೆ ತರ್ತೇವೆ. ಅದು ಕೂಡ ಬಂದರೆ ಬಹುಶಃ ದೊಡ್ಡ ಮತ್ತೊಂದು ಕ್ರಾಂತಿಕಾರಿ ಬದಲಾವಣೆ ನಮ್ಮ ಎಲ್ಲ ಕ್ಷೇತ್ರದಲ್ಲಿ ಹಾಗೆ ಆಗ್ತದೆ ಹೇಳಲಿಕ್ಕೆ ಇಚ್ಛಿಸುವುದು. ಅದರ ಜೊತೆಯಲ್ಲಿ ಪ್ರಮುಖವಾಗಿ ನನ್ನ ಯೋಜನೆ ಯಾಕೆಂತ ಹೇಳಿದರೆ ನಮ್ಮ ಯೋಜನೆಗೆ ಏನಿದೆ ಅಂತೇಳಿ ನಮ್ಮ ಅರ್ಥ ಮಾಡಿಕೊಳ್ಬೇಕು, ತಾವು ಕೂಡ ನಮಗೆ ಸಹಕಾರ ಕೊಡಬೇಕು. ಮತ್ತೆ ದೊಡ್ಡ ನಮ್ಮ ವಿಚಾರ ಯಾವುದಂತ ಹೇಳಿದರೆ ಬಹುಶಃ ಕಡಲ್ ಕೊರತೆಗೆ ಸಂಬಂಧಪಟ್ಟಾಗ ಯಾವುದು ಇವತ್ತು ಅರ್ಧವಾಗಿ ಕೆಲಸ ಇವತ್ತು ಪರಿವರ್ತನೆ ಆಗಿದೆ. ಮುಂದಿನ ದಿನಗಳಲ್ಲಿ ಸಂಪೂರ್ಣ ಇಲ್ಲಿಂದ ಹಿಡಿದು ಹಿಲೇರಿನಗರ ನಮ್ಮ ಕೈಕೋದಿಂದ ಹಿಡಿದು ನೇರವಾಗಿ ಇವತ್ತು ತಲಪಾಡಿ ಸೋಮೇಶ್ವರ ತನಕ ಕೂಡ ಶಾಶ್ವತವಾದ ಪರಿಹಾರ ಕಾಣುವಂಥ ಯೋಜನೆ ಕೂಡ ನಾವು ಇವತ್ತು ಚಾಲನೆ ಕೊಟ್ಟು ಇಲ್ಲೇ ಒಂದು ನಮ್ಮ ಹಿಲೇರಿನಗರ ತನಕದ ಅನುದಾನ ಕೂಡ ಈಗಾಗಲೇ ಬಿಡುಗಡೆ ಆಗಿ ಮಳೆಗಾಲ ಮುಗಿದ ತಕ್ಷಣ ಆ ಬರ್ಮ್ ಮತ್ತು ಬ್ರೇಕ್ ವಾಟರ್ ಕೆಲಸ ಕೂಡ ಇವತ್ತು ಪ್ರಾರಂಭ ಆಗ್ತದೆ ಅಂತ ಹೇಳಿಕಿಸಿ ಸೋಮೇಶ್ವರಕ್ಕೆ 60 ಕೋಟಿ ರೂಪಾಯಿ ತಡೆಗೋಡೆ ಕೂಡ ಯೋಜನೆ ಇವತ್ತು ವಿಶ್ವ ಬ್ಯಾಂಕಿನ ಅನುದಾನಕ್ಕೆ ಇವತ್ತು ಹೋಗುವಂಥ ವಿಚಾರ ಇವತ್ತು ಆಗಿದೆ. ಅದೇ ರೀತಿ ನಮ್ಮ ಬಾಕಿಯಾದಂಥ UGDಗೆ ಆದಷ್ಟು ಬೇಗನೆ ನಾವು ಚಾಲನೆ ಕೊಟ್ಟು ಅದನ್ನು ಮುಗಿಸಿ, ಯಾಕೆ ಜನಸಾಮಾನ್ಯ ಯೂಜ್ ಎಲ್ಲ ಯಾಕೆಂತ ಹೇಳಿದರೆ ನೀರು, ಕರೆಂಟ್, UGD ಈ 3 ಇಲ್ಲದಿದ್ದರೆ ಎಂದು ಕೂಡ ನಮ್ಮ ಊರ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಬೇಕೇ ಬೇಕು, ಅದಕ್ಕೆಲ್ಲ ಊರನ್ನ ಅದಕ್ಕೆ ಸಹಕಾರ ಕೊಡಬೇಕು. ಈಗಾಗಲೇ ಸ್ವಲ್ಪ ಮಟ್ಟಿನ ಲ್ಯಾಂಡ್ ಅಕ್ವಿಸಿಷನ್ ಇದೆ, ಅದಾದರೆ ಖಂಡಿತವಾಗಿಯೂ ಆ ಕೆಲಸ ಕೂಡ ಇವತ್ತು ಮುಗಿತದೆ. ಇದರ ಜೊತೆಯಲ್ಲಿ ಬಹುಶಃ ನಮ್ಮ ಫೈರ್ ಸರ್ವಿಸ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ನಾವು ಕೊಣಾಜೆಯಲ್ಲಿ ಒಂದು ಜಾಗ ನಾವು ನೋಡಿದ್ದೇವೆ. ಕೊಣಾಜೆಯಲ್ಲಿ ಬಹುಶಃ ಅದಕ್ಕೆ ಬಿಲ್ಡಿಂಗ್ ಕೂಡ ಇವತ್ತು ಕಟ್ಟಲಿಕ್ಕೆ ಅನುದಾನ ಕೂಡ ಸಿಕ್ಕಿದೆ. ಇವತ್ತು ಬಿಲ್ಡಿಂಗ್ ಮತ್ತು ಜಾಗದ ಸಾಕಾಗೋದಿಲ್ಲ, ಅದಕ್ಕೆ ಮ್ಯಾನ್ ಪವರ್ ಇವತ್ತು ಬೇಕು. ಅದು ಭಾಳಷ್ಟು ಖರ್ಚಾಗೋದು, ಯಾಕಂದರೆ ಬಿಲ್ಡಿಂಗ್ಗೆ ಖರ್ಚಾಗೋದಿಲ್ಲ, ತಿಂಗಳ ಸಂಬಳ ಕೊಡ್ತೇವಲ್ಲ, ಅದು ಬಹುಮುಖ್ಯವಾದ ಇವತ್ತು ಆರ್ಥಿಕವಾದ ಪರಿಸ್ಥಿತಿ. ಅದಕ್ಕಾಗಿ ನಾವು ಈಗಾಗಲೇ ಫೈನಾನ್ಸಿಗೆ, ಆರ್ಥಿಕ ಇಲಾಖೆಗೆ ಇವತ್ತು ಫೈಲ್ ಇವತ್ತು ಮೂವ್ಮೆಂಟ್ ಆಗಿದೆ. ಮುಂದಿನ ದಿನಗಳಲ್ಲಿ ಯಾವ ರೀತಿ ಅದು ಬರ್ತಾ ಆದಷ್ಟು ಬೇಗನೆ ಬಗ್ಗಂಥ ವಿಚಾರ ಇವತ್ತು ಆಗುವಂಥದ್ದು. ನಮ್ಮ ಯುವಕರ ಬಹುದಿನಗಳ ಕನಸು, ಅದು ನನ್ನ ಇವತ್ತು ಕನಸು ಕೂಡ. ಇವತ್ತು ಬಹುಶಃ ನಮ್ಮ ಗುರುಗಳು ಹೇಳಿದರು, ಇವಾಗ ಸ್ವಲ್ಪ ಇವತ್ತೇನು ಕಡಿಮೆ ಕಾಣ್ತೆ. ನನಗೆ ಭಾಳಷ್ಟು ಜನ ಫೋನ್ ಮಾಡಿದರು, ನಮಗೆ ಬರಲಿಕ್ಕೆಲ್ಲ ಮನಸ್ಸಿದೆ, ಆದರೆ ಇವತ್ತು ವರ್ಲ್ಡ್ ಕಪ್ ಫುಟ್ಬಾಲ್ನ ಸಂದರ್ಶನ ಹೇಳಿದರು. ಫುಟ್ಬಾಲ್ ವರ್ಲ್ಡ್ ಕಪ್ ಆದ ಕಾರಣ ಎಲ್ಲ ಕೂಡ ಇವತ್ತು ವರ್ಲ್ಡ್ ಕಪ್ ನೋಡುವಲ್ಲಿ ಇವತ್ತು ಇರುವಂಥ ವಿಚಾರ ಇವತ್ತು ಆಗುವಂಥದ್ದು. ಬಹುಶಃ ಉಳ್ಳಾಳದಲ್ಲಿ ನಮಗೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಎಲ್ಲರೂ ಕೂಡ ಅತ್ಯಂತ ಪ್ರೀತಿ ಸಂಪೂರ್ಣವಾದ ಸಹಕಾರ ಕೊಟ್ಟಿರ್ತಾರೆ. ನಾನು ನನ್ನ ಕ್ಷೇತ್ರದ ಬೇರೆ ಜನ ಶಾಸಕರ ಮಾತಾಡುವಾಗ ನನಗೆ ಅವ್ರು ಹೇಳ್ತಾರೆ ಟಿ ವಿಯಲ್ಲಿ ಹಾಗೆ ಬರ್ತದೆ, ಟಿ ವಿಯಲ್ಲಿ ಹೀಗೆ ಬರ್ತದೆ. ನಾನು ಅದಕ್ಕೆ ನೀನು ಒಮ್ಮೆ ಉಳ್ಳಾಳಕ್ಕೆ ಬಂದು ನೋಡಿ,
ನಮ್ಮ ಉಲ್ಲಾಸ ಯುವ ಜನತೆ ಮತ್ತು ಯುವಕ ಮಿತ್ರರು ಹೊರಟರು ಇರ್ಬೋದು, ಅವರು ಮೋಸಗಾರರಲ್ಲ. ಬಹುಶಃ ಹೊರಟರು ಅತ್ಯಂತ ಪ್ರೀತಿಪೂರ್ವಕವಾಗಿರುವಂಥ ವಿಚಾರವನ್ನು ತೋರಿಸ್ತಾರೆ. ಅತ್ಯಂತ ಸೋದರತೆಯಿಂದ ಬಹುಶಃ ಒಂದು ಸಾಧ್ಯತೆ ಕೊಡುವಂಥ ಒಂದು ಸಮುದಾಯ ಅಲ್ಲಿದೆ. ಮತ್ತು ಎಲ್ಲರೂ ಕೂಡ ಜೊತೆಯಾಗಿ ಬಾಳುವಂಥ ಒಂದು ಸನ್ನಿವೇಶ ನೀವು ಬಂದರೆ ಮಾತ್ರವೇ ಕಾಣಲಿಕ್ಕೆ ಸಾಧ್ಯವಾಗ್ತದೆ ಅಂತೇಳಿ ನಾನು ಯಾವಾಗಲೂ ಕೂಡ ಅವರಿಗೆ ಹೇಳ್ತಾ ಇರ್ತೇನೆ. ಅದು ಬಹುಶಃ ಈ ಒಂದು ಚುನಾವಣೆಯಲ್ಲಿ ನಮಗೆ ಫಲಿತಾಂಶದ ಮುಖಾಂತರ ಅವ್ರು ಹೇಳಿದ್ದು ಹೌದು ಮಾರ, ಅವತ್ತು ನೀನು ಹೇಳಿದಾಗ ನಾವು ನಂಬಲಿಲ್ಲ. ಈಗ ಬಹುಶಃ ಫಲಿತಾಂಶ ನೋಡುವಾಗ ಆ ಸೋದರತೆ ಭಾವನೆ ಬಹಳಷ್ಟು ಆ ಪ್ರದೇಶದಲ್ಲಿ ಇರ್ತದೆ ಅಂತ ನಾನು ಇವತ್ತು ಹೇಳಲಿಕ್ಕೆ ನಾನು ಆ ಒಂದು ಬಯಸುವಂಥದ್ದು. ಈ ರೀತಿಯ ಪ್ರೀತಿ ವಿಶ್ವಾಸ ಇವತ್ತು ಶಾಶ್ವತ ಆಗಿ ಹೋಗುವಂಥ ವಿಚಾರ ಇವತ್ತು ಆಗುವಂಥ ಅವಕಾಶ ಆಗಲಿ. ನಮ್ಮ ಯುವ ಜನತೆ ಕನಸು ಮತ್ತು ನನ್ನ ಕನಸು ಏನಂತ ಹೇಳಿದರೆ ಇಲ್ಲಿ ಒಂದು ಗ್ರೌಂಡ್ ಆಗಬೇಕಂತ ಇವತ್ತು ಕನಸು. ಬಹುಶಃ ಇವತ್ತು ನನಗೆ ಗೊತ್ತಿಲ್ಲ ಯಾವ ರೀತಿ ಆಗ್ತದೆ ಅಂತ ಹೇಳಿ. ಈಗಾಗಲೇ ನಾವು ಒಂದು ಹೆಜ್ಜೆ ಮುಂದಿಟ್ಟಿದ್ದೇವೆ. ಇದೆಲ್ಲ ಮುಗಿದಿದ್ದರೆ ಆದಷ್ಟು ಬೇಗನೆ ಉತ್ತಮವಾದ ಸುಸಜ್ಜಿತವಾದ ಪ್ಲೇ ಗ್ರೌಂಡ್ ನಮ್ಮ ಕ್ಷೇತ್ರದಲ್ಲಿ ಬರಲಿಕ್ಕೆ ಇವತ್ತು ಪ್ರಾರಂಭ ಆಗ್ತದೆ. ಇದೆಲ್ಲ ಕೂಡ ನಾನು ಈಗಾಗಲೇ ಒಂದು ಹಂತಕ್ಕೆ ನಾನು ಯಾವುದೇ ವಿಚಾರ ಕೇಳದೆ ಈಗಾಗಲೇ ಒಂದು ಪ್ರಾರಂಭ ಮಾಡಿ ಎಲ್ಲ ಇವತ್ತು ಒಂದು ಹಂತಕ್ಕೆ ಬಂದು ನಾನು ನಿಲ್ಲಿಸಿದ್ದೇನೆ. 1-2 ತಿಂಗಳಲ್ಲಿ ಇದು ಆಗ್ತದೆ ಇಲ್ಲವಂತ ಬಹಳ ಸ್ಪಷ್ಟವಾದ ಚಿತ್ರಣ ಬರುವಂಥ ವಿಚಾರ ಇವತ್ತು ಆಗುವಂಥದ್ದು. ಬಹುಶಃ ನಮ್ಮ ರವೀಂದ್ರರಾಜ್ ಅವರು ಕೊಟ್ಟಂಥ ಎಲ್ಲವೂ ಕೂಡ ನಾನು ಯಾವುದೆಲ್ಲ ಎಣಿಸಿದ್ದೇನೆ ಅದೆಲ್ಲವೂ ಕೂಡ ಇವತ್ತು ಈ ನಿಮ್ಮ ಮನವಿಯಲ್ಲಿ ಕೊಡುವಂಥ ನಾನು ಯಾವುದು ಕೂತ್ಕೊಂಡು ನಾನು ಇಲ್ಲಿ ಇಲ್ಲದಿದ್ದರು. ಯಾಕಂತ ಹೇಳಿದರೆ ಮುಂಚೆ ನಾನು ದಿನಾಲೂ ನಮ್ಮ ಕ್ಷೇತ್ರದವರಿಗೆ ಸಿಗ್ತಾ ಇದ್ದೆ, ಎಲ್ಲಿ ಅದೊಂದು ಪ್ರತಿಯೊಂದು ಸಣ್ಣ ಪುಟ್ಟ ಕಾರ್ಯಕ್ರಮ ಭಾಗವಹಿಸ್ತಿದ್ದೆ. ಈಗ ನಾನು ಬಹುಶಃ ಕರ್ನಾಟಕ ರಾಜ್ಯದ ಸಚಿವನಾಗಿ ಮತ್ತು 2ನೇ ಸಾವಿರದ ಸೀನಿಯರ್ ಸಚಿವನಾಗಿ ಮತ್ತು 2 ಇಲಾಖೆಯ ಸಚಿವನಾಗಿದ್ದುಕೊಂಡು ಈ ನನಗೆ ಇದು ಭಾಳಷ್ಟು ಎಲ್ಲ ಕಾರ್ಯಕ್ರಮ ಈಗ ನನಗೆ ಕೂಡ ಇವತ್ತು ಬರಲಿಕ್ಕೆ ಆಗೋದಿಲ್ಲ. ಕೆಲವೊಂದು ಕಾರ್ಯ ಬರ್ತಂತ ಹೇಳಿದ್ರು ಕೂಡ ಲಾಸ್ಟ್ ಮಿನಿಟ್ಗೆ ಮೀಟಿಂಗ್ ಇದ್ದ ಕಾರಣ ಇವತ್ತು ಬೇರೆ ಬೇರೆ ಕಡೆ ಬಾಕಿಯಾಗುವಂಥ ವಿಚಾರ ಇವತ್ತು ಆಗ್ತದೆ. ಆದರೆ ನಾನು ಬಹುಶಃ ನನ್ನ ಕ್ಷೇತ್ರದ ದೂರ ಇದ್ದರೂ ಕೂಡ ರಾತ್ರಿ ಹೊತ್ತು ಸಮಯದಲ್ಲಿ ಕೂತ್ಕೊಂಡು ಯಾವ ರೀತಿಯ ಕಾರ್ಯ ಹಮ್ಮಿಕೊಂಡು ಯಾವ ಅಧಿಕಾರಿಗೆ ನಾವು ಇವತ್ತು ಮಾತಾಡಬೇಕಂತ ಹೇಳಿಕೊಂಡು ಎಲ್ಲ ಯೋಜನೆ ನಾನು ಯಾವುದು ನಾವು ಹೇಳಿದ್ದೇವ ಅದೆಲ್ಲ ಕೂಡ ಒಂದು ಹಂತಕ್ಕೆ ಮುಟ್ಟಿಸುವಂಥ ವಿಚಾರ ಕೂಡ ಇವತ್ತು ಆಗುವಂಥ ಕೆಲಸ ಕೂಡ ಇವತ್ತು ಆಗಿದೆ. ಅದರ ಜೊತೆಯಲ್ಲಿ ಬಹುಶಃ ನಮ್ಮ ಈಗ ನಾನು ಹಿಂದೆ ಹೇಳಿದಾಗೆ ಈ ಅವತ್ತೊಂದು ಸಣ್ಣ ಪುಟ್ಟ ವೈಮನಸ್ಸಾಗಿದ್ದುಕೊಂಡು ಬಹುಶಃ ಮೊಗೇರುಪಟ್ಟಣ ಯುವಕರು ಕೂಡಿ ಯುವಕೇನು ಸಣ್ಣ ಪುಟ್ಟಾಗಿ ಇವತ್ತು ಬಹುಶಃ ಕೇಸ್ ಯಾವುದಿದೆ ಬಹುಶಃ 2ನೇ ಕ್ಯಾಬಿನೆಟ್ನ ನೆಕ್ಸ್ಟ್ ಸಬ್ ಕಮಿಟಿ ಆದ ತಕ್ಷಣ ಮೊದಲ ಬಹುಶಃ ವಿಚಾರ ಬರುವುದೇ ಅದನ್ನು ಅಲ್ಲಿ ಅದಕ್ಕೆ ನಾನು ಮೋಕ್ಷ ಕೊಡೋಕೆ ಮುಕ್ತಿ ಮಾಡೋ ಕೆಲಸ ನಾನು ಇವತ್ತು ಮಾಡಲಿಕ್ಕೆ ಕೂಡ ನಾವು ತಯಾರಾಗಿ ಇದಕ್ಕೆ ಎಲ್ಲರೂ ಕೂಡ ಅತ್ಯಂತ ಪ್ರೀತಿ ವಿಶ್ವಾಸ ಸೋದರತೆಯ ಜೀವನ ಸಾಗಿಸುವಂಥ ಅವಕಾಶ ಕಲ್ಬೇಕು. ನಾನು ಬಹುಶಃ ಎಲ್ಲ ನನ್ನ ಕ್ಷೇತ್ರ ಹೇಳ್ತಾ ಇದ್ದೇನೆ, ಶಾಂತಿ ನಮ್ಮ ಕೈಗೆ ಕೊಡಿ, ಅಭಿವೃದ್ಧಿ ನಿಮ್ಮ ಕಾಲು ಬುಡಕ್ಕೆ ಮುಟ್ಟಿಸುವಂಥ ಕೆಲಸ ನಾನು ಖಂಡಿತವಾಗಿ ಮಾಡೇ ಮಾಡ್ತಾ ನಾನು ಹೇಳಲಿಕ್ಕೆ ಅವಕಾಶ ಮಾಡುವಂಥ ಸಣ್ಣ ಪುಟ್ಟ ವಿಚಾರಕ್ಕೆ ಯಾವುದು ಕೂಡ ಇವತ್ತು ಇಲ್ಲದೆ ಯಾವುದೇ ತಪ್ಪು ಮಾಡಿದ್ರು ಕೂಡ ಅದನ್ನು ತಪ್ಪಂತ ಬಹಳ ಸ್ಪಷ್ಟವಾಗಿ ಹೇಳುವ ಮೂಲಕ ಬಹುಶಃ ಅವರನ್ನು ಮತ್ತೆ ಸರಿದಾರಿಗೆ ತರುವಂಥ ವಿಚಾರ ಇವತ್ತು ಆಗಬೇಕು. ನಾವೊಂದು ಇಡೀ ಉಲ್ಲಾಲವೇ ಒಂದು ಕುಟುಂಬದ ರೀತಿ ಆಲೋಚನೆ ಮಾಡಿಕೊಂಡು ಪರಸ್ಪರ ಒಬ್ಬರಿಗೊಬ್ಬರು ಸಹಕರಿಸಿಕೊಂಡು ಮುಂದೆ ಹೋಗುವಂಥ ವಿಚಾರ ಇವತ್ತು ಮಾಡಬೇಕಂತಲೂ ಕೂಡ ನಾನು ಹೇಳಲಿಕ್ಕೆ ಅವಕಾಶ ನಾನು ಇವತ್ತು ಬಯಸುವಂಥದ್ದು. ಬಹುಶಃ ನಮ್ಮ ಸರ್ಕಾರ ಇವತ್ತು ಎಲ್ಲ ರೀತಿಯ ಈ ಒಂದು ಎಲ್ಲ ಅತ್ಯುತ್ತಮವಾದ ಕಾರ್ಯಕ್ರಮಕ್ಕೆ ನಾವು ಮುಂದೆ ನಿಂತು ನಮ್ಮ ಸಂಪೂರ್ಣವಾದ ಸಹಕಾರ ಕೊಡುವಂಥ ಕೆಲಸ ನಾವು ಇವತ್ತು ಮಾಡೋ ಜೊತೆಯಲ್ಲಿ ನೀವು ಕೂಡ ಇವತ್ತು ಯಾಕೆಂತ ಹೇಳಿದರೆ ನಾನು ಭಾಳ ಹೆಮ್ಮೆ ಮತ್ತು ಭಾಳ ಸಂತೋಷ ನಾನು ಎಲ್ಲರಿಗೂ ಕೂಡ ಹೇಳ್ತಾ ಇದ್ದೇನೆ. ಕಳೆದ 5 ವರ್ಷದಲ್ಲಿ ಇಡೀ ನಮ್ಮ 2 ಜಿಲ್ಲೆಯಲ್ಲಿ ಯಾವುದಾದೊಂದು ಇಸ್ಪಿಟ್ ಕ್ಲಬ್ ಇಲ್ಲದಂಥ ಕ್ಷೇತ್ರ ಇದ್ದರೆ ಅದು ಮಂಗಳೂರು ಉಲ್ಲಾಲ ಕ್ಷೇತ್ರ ನಾನು ಹೆಮ್ಮೆಯಿಂದ ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ. ಎಲ್ಲಿಯಾದರೂ ಇವತ್ತು ಒಂದು ಮಸಾಜ್ ಪಾರ್ಲರ್ ಇಲ್ಲದಂಥ ಕ್ಷೇತ್ರ ಇದ್ದರೆ ಅದು ಮಂಗಳೂರು ಕ್ಷೇತ್ರ ಅಂತ ನಾನು ಹೆಮ್ಮೆಯಿಂದ ಹೇಳಿ ಉಲ್ಲಾಲ ಮತ್ತು ಮಂಗಳೂರು ಹೇಳಲಿಕ್ಕೆ ಇಚ್ಛಿಸ್ತೇನೆ. ಎಲ್ಲಿಯಾದರೂ ಒಂದು ವಿಡಿಯೋ ಗೇಮ್ ಇಲ್ಲದಂತಹ ಒಂದು ಶಾಪ್ ಏನದು ವ್ಯಾಪ್ತಿ ಕ್ಷೇತ್ರ ಇದ್ದರೆ ಅದು ಉಲ್ಲಾಲ ಮತ್ತು ಮಂಗಳೂರು ಅಂತ ನಾನು ಹೇಳಲಿಕ್ಕೆ ಇಚ್ಛಿಸುವಂಥ ಅವಕಾಶ ನಾನು ಇವತ್ತು ಮಾಡ್ತೇನೆ. ಬಗ್ಗೆ ಭಾಳ ಸ್ಪಷ್ಟವಾಗಿ ನಾನು ಅದು ಆದೇಶ ಕೊಡಿ, ಇದು ಯಾವುದಕ್ಕೂ ನಮ್ಮಲ್ಲಿ ಬರಲಿಕ್ಕೆ ಇಲ್ಲ. ನನ್ನ ಮಿತ್ರ ಕೆಲವು ಬಂದರು, ಅವರು ಅಲ್ಲಿ ಓಪನ್ ಮಾಡ್ತಾರೆ, ನೀವು ಅಲ್ಲಿ ಓಪನ್ ಮಾಡಿ ಮಂಗಳೂರು ಅಲ್ಲಿ ಇನ್ಫ್ಲುಯೆನ್ಸ್ ಮಾಡ್ತಾರೆ, ಇಲ್ಲಿ ಮಾಡಲಿಕ್ಕೆ ನಾನು ಅವಕಾಶ ಕೊಡುವುದಿಲ್ಲ ಅಂತೇಳಿ ಭಾಳ ಸ್ಪಷ್ಟವಾಗಿ ನಾನು ಎಲ್ಲರಿಗೂ ಕೂಡ ಹೇಳುವಂಥ ವಿಚಾರ ನಾನು ಇವತ್ತು ಅಮ್ಮಿಗೋ ವಿಚಾರ ಇವತ್ತು ಆಗುವಂಥದ್ದು ಇವತ್ತಿಗೂ ಕೂಡ ನಮ್ಮಲ್ಲಿಲ್ಲ. ಬಹುಶಃ ಇವತ್ತು ಜಿಲ್ಲೆಯಲ್ಲಿ ಬೇರೆ ಬೇರೆ ಕಡೆ ಇದೆ ಅಂತೇಳಿ ದೂರುಗಳಿದೆ. ಅಧಿಕೃತವಾಗಿ ನನಗೆ ಇವತ್ತು ಉಸ್ತುವಾರಿ ಸಚಿವರು ಇವತ್ತು ಬರಲಿಲ್ಲ. ಅಧಿಕೃತವಾಗಿ ಇವತ್ತು ಘೋಷಣೆ ಆಗ್ತದ. ನನ್ನ ಪ್ರಥಮ ಘೋಷಣೆ ಜಿಲ್ಲೆಯಲ್ಲೇ ಮತ್ತು ಕ್ಲಬ್ಬನ್ನು ವಿಡಿಯೋ ಗೇಮನ್ನು ಬಂದ್ ಮಾಡುವಂಥ ಕಾರ್ಯಕ್ರಮವನ್ನು ಇವತ್ತು ಜಿಲ್ಲೆಯಲ್ಲಿ ತರುವಂಥ ಕೆಲಸ ನಾನು ಇವತ್ತು ಮಾಡ್ತೇನೆ ಭಾಳ ಸ್ಪಷ್ಟವಾಗಿ ನಾನು ಹೇಳಲಿಕ್ಕೆ ಇಚ್ಛಿಸುವಂಥದ್ದು. ಯಾಕೆ ಭಾಳಷ್ಟು ತಾಯಂದಿರು ಫೋನ್ ಮಾಡಿ ಕೂಗ್ತಾರೆ, ನನಗೆ ಕೂಡ ಯಾವ ಗೇಮ್ ಅಂತ ಗೊತ್ತಿಲ್ಲ, ಆ ಕಲರ್ ಗೇಮು ಡಾಟ್ ಗೇಮ್ ಅಂತ ಹೇಳ್ತಾರೆ. ನನಗೆ ಕೂಡ ನಾನು ಇಷ್ಟು ಇದನ್ನು ನೋಡಿಕೊಂಡು ನಮಗೆ ಒಮ್ಮೆ ನೋಡಬೇಕು ಏನಂತೇಳಿ ನಾನು ಆಲೋಚನೆ ಮಾಡಿದ್ದು, ಒಮ್ಮೆ ನಾನು ಕೂಡ ಒಮ್ಮೆ ನೋಡಬೇಕು ಎಂಥ ಗೇಮ್ ಇದೆ ಅಂತೇಳಿ. ಈ ರೀತಿಯಲ್ಲಿ ಮಕ್ಕಳು ಭಾಳಷ್ಟು ಇವತ್ತು ಬೇರೆ ಬೇರೆ ಕಡೆ ಇವತ್ತು ಈ ರೀತಿ ಆ ಡೈವರ್ಟ್ ಹಾಕಿಕೊಂಡು ಬೇರೆ ಬೇರೆ ವಿಚಾರಕ್ಕೆ ಸಂಬಂಧ ಹೋಗುವಂಥ ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ನಮಗೆ ವಿಶೇಷವಾದ ಸಹಕಾರ ಕೊಡಬೇಕು. ಎಲ್ಲ ಹಂತದಕ್ಕೂ ನಾವು ಮತ್ತು ನೀವು ಜೊತೆ ಸೇರಿಕೊಂಡು ಸಮಾಜವನ್ನು
ಅತ್ಯುತ್ತಮ ದಾರಿಗೆ ತರುವಂಥ ಅವಕಾಶ ಆಗಬೇಕು. ಯಾವುದೇ ಕಾನೂನು ಬಹುಶಃ ಇವತ್ತು ಸಮಾಜನ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾವುದೇ ಕಾನೂನು ಸಮಾಜನ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾವು ಬಹುಶಃ ಆ್ಯಂಟಿ ಕರಪ್ಷನ್ ಕಾನೂನಿದೆ, ಕರಪ್ಷನ್ ಜಾಸ್ತಿ ಇದೆ. ಆ್ಯಂಟಿ ಟೆರರಿಸ್ಟ್ ಕಾನೂನಿದೆ, ಟೆರರಿಸ್ಟ್ ಜಾಸ್ತಿ ಇದೆ. ಆ್ಯಂಟಿ ಡೌರಿ ಕಾನೂನಿದೆ, ಡೌರಿ ಜಾಸ್ತಿ ಆಗ್ತಿದೆ. ಆ್ಯಂಟಿ ಕಮ್ಯುನಲ್ ಕಾನೂನಿದೆ, ಕಮ್ಯುನಲ್ ಸೊ ನಾವು ಯಾವ ಕಾನೂನು ತರ್ತೇವೋ ಅದಷ್ಟೇ ಜಾಸ್ತಿ ಆಗಿತ್ತು ದೂರ. ಅಂದರೆ ಎಲ್ಲಿ ತನಕ ಜನಜಾಗೃತಿ ಆಗಿದ್ದುಕೊಂಡು ಜನಸಾಮಾನ್ಯರು ಸಂಪೂರ್ಣವಾದ ಸಹಕಾರ ಸಮಾಜ ಒಳಿತಿಗಾಗಿ ಸರ್ವರು ಕೂಡ ಎಲ್ಲವನ್ನು ಬಿಟ್ಟು ಒಂದೇ ಮುಂದೆ ನಿಂತು ಸಮಾಜಕ್ಕೆ ಒಂದು ಕೊಡುಗೆ ಕೊಟ್ಟಾಗ ಮಾತ್ರ ಒಂದು ಅತ್ಯುತ್ತಮವಾದ ಪ್ರದೇಶವನ್ನು ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಪೌರ ಸಮಿತಿ ಉಲ್ಲಾಲ ನಾನು ಕೂತ್ಕೊಂಡು ನಾನು ಬ್ಯಾಂಡನ್ನು ಓದ್ತಾ ಇದೆ, ಓದಾಗ ಭಾಳಷ್ಟು ಅತ್ಯುತ್ತಮವಾದ ಒಂದು ವ್ಯಾಖ್ಯಾನ, ಜಾತಿ ಮನೆಯಲ್ಲಿರಲಿ ದೇವ ಹೃದಯದಲ್ಲಿರಿ, ನಮ್ಮ ಜೀವ ಈ ಭೂಮಿಗೆ ಬೆಳಕಿನಂತಿರಲಿ ಎಂಬ ಒಂದು ಸ್ಪಷ್ಟವಾದ ಸಂದೇಶ ಬಹುಶಃ ಇವತ್ತು ಬರೆದುಕೊಡಲು ಮುಂದೆ ಹಾಕುವಂಥ ವಿಚಾರವೇ ಇವತ್ತು ಭಾಳ ಸ್ಪಷ್ಟವಾಗಿ ತೋರಿದ ಅವಕಾಶ ಆಗುವಂಥದ್ದು. ಉಲ್ಲಾಲ ಕ್ಷೇತ್ರ ಟೂರಿಸಂ ಪ್ರವಾಸೋದ್ಯಮಕ್ಕೆ ಇತಿಹಾಸ ಪ್ರಸಿದ್ಧವಾದ ಸೈಯದ್ ಮದನಿ ದರ್ಗಾ, ಇವತ್ತು ಬಹುಶಃ ನಮ್ಮ ಸೆಬಾಸ್ಟಿಯನ್ ಚರ್ಚ್, ಸೋಮೇಶ್ವರ ದೇವಸ್ಥಾನ, ಭಗವತಿ ಕ್ಷೇತ್ರ, ಚಾಮುಂಡೇಶ್ವರಿ, ಉಳಿಯ ದೇವಸ್ಥಾನ, ಲಕ್ಷ್ಮೀನಾರಾಯಣ ಟೆಂಪಲ್, ವೀರಭದ್ರೇಶ್ವರಿ, ಬಹುಶಃ ಬಂಡಿಕೋಟೆ, ಇಷ್ಟು ಮತ್ತು ಇದು ನಮ್ಮ ಈ ಕ್ಷೇತ್ರ ಮಾತ್ರ. ಇಲ್ಲಿ ಬಿಟ್ಟು ನಮ್ಮ ಮರಕರ ಕ್ಷೇತ್ರ, ಮಂಜನಾಡಿ ದರ್ಗಾ, ಭಾಳಷ್ಟು ಇವತ್ತು ಆ ಒಂದು ಧಾರ್ಮಿಕ ಅದರ ಜೊತೆಲಿ ಬೀಚ್ಗಳು, ಇಷ್ಟು ಧಾರ್ಮಿಕ ಮತ್ತು ಯಾತ್ರಾ ಕೇಂದ್ರಗಳು ಬೀಚ್ಗಳು ಇರುವಂಥ ಕ್ಷೇತ್ರದ ನಮ್ಮ ಕ್ಷೇತ್ರ ಮಾತ್ರ. ಇದರ ಪ್ರಯೋಜನ ನಾವು ಪಡ್ಕೊಳ್ಳಿಕ್ಕೆ ನಾವೆಲ್ಲರೂ ಇವತ್ತು ಪ್ರಯತ್ನ ಪಡೋದು ಅವಕಾಶ ಆಗಬೇಕು. ನಾವೇನಾದರೂ 4 ವರ್ಷ ಅತ್ಯಂತ ಶಾಂತಿಯುತವಾಗಿದ್ದರೆ ಇಲ್ಲಿಗೆ ಬರುವಷ್ಟು ಪ್ರವಾಸಿಗರು ಬಹುಶಃ ಎಲ್ಲಿಯೂ ಕೂಡ ಬರಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ದೊಡ್ಡ ಮಟ್ಟದ ಯಾತ್ರಾ ಮತ್ತು ಪ್ರವಾಸಿ ಕೇಂದ್ರವಾಗಿ ಬರ್ತದೆ. ಬೇರೆ ಊರಿನ ಇಲ್ಲಿಗೆ ಪ್ರವಾಸಿ ಕೇಂದ್ರಕ್ಕೆ ಮತ್ತು ನಮ್ಮ ಧಾರ್ಮಿಕ ಕ್ಷೇತ್ರಕ್ಕೆ ಬಂದಾಗ ನಮ್ಗೆ ಯಾರಿಗೆ ಹೋಲಿತು ಅಂತೇಳಿ ನಮಗೆ ಹೋಲಿತು. ನಮ್ಮ ಹೋಟೆಲ್ಗೆ ವ್ಯಾಪಾರ ಆಗ್ತದೆ, ನಮ್ಮ ಇನ್ನೊಂದು ಬಿಸ್ನೆಸ್ಗೆ ವ್ಯಾಪಾರ ಆಗ್ತದೆ, ನಮ್ಮ ಆಟೋದವರಿಗೆ ವ್ಯಾಪಾರ ಆಗ್ತದೆ. ನಮ್ಮಲ್ಲಿ ಇವತ್ತು ಎಕಾನಮಿ ಫ್ಲೋ ಆದಾಗ ಬಹುಶಃ ಪ್ರದೇಶ ಇವತ್ತು ಅಭಿವೃದ್ಧಿ ಆಗ್ತದೆ. ಯಾವಾಗ ನಮ್ಮ ಪ್ರದೇಶ ಹಣ ಚಾಲನೆ ಆಗುವುದಿಲ್ಲ ಅಲ್ಲಿ ಬಹುಶಃ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾವಾಗ ಅಭಿವೃದ್ಧಿ ಆಗುತ್ತೆ ಹೇಳಿದರೆ ಹಣ ದುಡ್ಡು ಮಾರ್ಕೆಟಲ್ಲಿ ಚಾಲನೆ ಆಗಬೇಕು, ದುಡ್ಡು ಖರ್ಚಾಗಬೇಕು, ಬರಬೇಕು, ಖರ್ಚಾಗ ಅದಕ್ಕೆ ಆದಷ್ಟು ಜನ ಈ ಪ್ರದೇಶಕ್ಕೆ ಬಂದು ಬಹುಶಃ ಅವರು ತಮ್ಮ ಇಲ್ಲಿ ಅವರ ಆ ವ್ಯವಹಾರ ಮಾಡುವಂಥ ಆದಾಗ ಬಹುಶಃ ಈ ಪ್ರದೇಶದ ಅಭಿವೃದ್ಧಿಗೆ ಸಾಧ್ಯವಾಗುವಂಥದ್ದು. ನಾನು ಕೂಡ ಬಹುಶಃ ನಮ್ಮ ಊರಿನ ಜನತೆ ಸ್ವಾವಲಂಬನೆ ಆಗಬೇಕಂದ್ರೆ ನಮಗೆ ದೊಡ್ಡ ಇವತ್ತು ಕನಸು. ಬಹುಶಃ ನೀವು ನೋಡಿದ್ದೀರಿ ನನ್ನ ಕ್ಷೇತ್ರದಲ್ಲಿ ಅಲ್ಲಿ ಇವತ್ತು ಸಣ್ಣ ಪುಟ್ಟ ಮಂಗಳೂರಿನಲ್ಲಿ ನಾನು ತಂದೆ ಶಾಸಕರಾಗಿದ್ದು, ಮಂಗಳೂರಿನಲ್ಲಿ ಪಾಪ ಸಣ್ಣ ಪುಟ್ಟ ಅಂಗಡಿ ತೆಗೆದಾಗ ಮನೇಲಿ ಒಂದು ಕೂತ್ಕೊಂಡು ನಾನು ಹೇಳಿದೆ, ನೀವು ನಮ್ಮ ಮಂಗಳೂರು ಉಲ್ಲಾಳಕ್ಕೆ ಬನ್ನಿ ಅಂತ. ನಾನು ಉಲ್ಲಾಳದಲ್ಲಿ ಎಲ್ಲ ಇವತ್ತು ನಾವು ಸಣ್ಣ ಗೂಡಂಗಡಿ ಇದ್ದರೂ ಕೂಡ ನಾನು ಯಾರನ್ನು ಕೂಡ ತೆಗಿಲಿಕ್ಕೆ ನಾನು ಹೇಳಿಲ್ಲ. ನನಗೆ ಭಾಳಷ್ಟು ಫೋನ್ ಬರ್ತದೆ, ಇಲ್ಲಿಟ್ರು ಅಂತೇಳಿ. ನಾನು ಬಹುಶಃ ಯಾಕೆ ಹೇಳಿದೆ, ಅವರ ಜೀವನಕ್ಕೋಸ್ಕರ ಅವ್ರು ಏನಾದರೂ ಒಂದು ಸಣ್ಣ ಪುಟ್ಟ ಇವತ್ತು ದುಡಿದುಕೊಂಡು ಶ್ರಮವಹಿಸಿ ಬೆವರು ಸರಿಸಿ ಕಷ್ಟಪಟ್ಟು ಒಂದು ಗೂಡಂಡೆ ಹಾಕಿದ್ದಾರೆ. ಅದನ್ನು ನಾವು ತೆಗೆಯುವಂಥ ಒಂದು ಮಾನವೀಯತೆ ನಮ್ಮಲ್ಲಿ ಒಂದು ಮನಸ್ಥಿತಿ ನಮ್ಮಲ್ಲಿ ಇರಬಾರ್ದು. ಎಲ್ಲಿಯಾದರೂ ದುಡಿದುಕೊಂಡು ಹೋಗುವಂಥ ವಿಚಾರ ಇವತ್ತು ಆಗಲಿ. ನಮ್ಮ ರಸ್ತೆ ಮತ್ತು ಫುಟ್ಪಾತ್ ಬರೀ ಕಾರಲ್ಲಿ ಹೋಗೋರಿಗೆ ಮಾತ್ರ ಅಲ್ಲ, ಬಹುಶಃ ದೈನಂದಿನ ಸ್ವಾಭಿಮಾನದ ಜೀವನ ಮಾಡಲಿಕ್ಕೆ ಕೂಡ ನಾವು ಅವಕಾಶ ಮಾಡಿಕೊಂಡು ವಿಚಾರ ಇವತ್ತು ಆಗುವಂಥದ್ದು ವಿಚಾರ ಇರುತ್ತೆ. ಅದಕ್ಕಾಗಿ ಬಹುಶಃ ನಾನು ಇವತ್ತು ನೋಡಿ ನನ್ನೆಲ್ಲರಿಗೂ ಕೂಡ ಲೀನಿಯಂಟಾಗಿ ನಾವು ಬಿಡುವಂಥ ವಿಚಾರ ಇವತ್ತಾಗಿದೆ. ಯಾಕೆ ಪ್ರತಿಯೊಂದು ಕುಟುಂಬವರು ಕೂಡ ಸ್ವಾಭಿಮಾನ ಮತ್ತು ಶ್ರಮ ವಹಿಸಿಕೊಂಡು ಇವತ್ತು ಬರಬೇಕಂತ ನಾನು ಇವತ್ತು ಹೇಳಿಕೊಂಡು ಇದರ ಜೊತೆಲಿ ಬೇರೆ ಬೇರೆ ಕಾರ್ಯಕ್ರಮ ನಾನು ಈಗಾಗಲೇ ಪ್ಲ್ಯಾನ್ ಮಾಡಿದ್ದೇನೆ. ನಮ್ಮ ಕೌನ್ಸಿಲರ್ಗಳಿಗೆ ನಾನು ವಿಚಾರ ಹೇಳೋದಿಷ್ಟೇ, ಆದಷ್ಟು ಬೇಗನೆ ಬೇರೆ ಬೇರೆ ಸರ್ಕಾರ ಸವಲತ್ತು ಏನಿದೆಯಾ ನಿಮ್ಮ ಪ್ರದೇಶದ ಜನರಿಗೆ ನನ್ನ ಕೌನ್ಸಿಲರ್ಗೆ ನಾನು ಹೇಳೋದಿಷ್ಟೇ, ನಿಮ್ಮ ಒಂದು ವಾರ್ಡ್ನಲ್ಲಿ ನಿಮಗೆ 300 ಮನೆ ಇರ್ಬೋದು. ಈ 300 ಮನೆಯಲ್ಲಿ 200 ಮನೆಯವ್ರಿಗೆ ನಿಮ್ದು ಏನು ಅಗತ್ಯ ಇಲ್ಲ. ಅವರು ಆದಷ್ಟು ಶ್ರೀಮಂತರಾಗಿದ್ದುಕೊಂಡು ಅವರು ದುಡಿದುಕೊಂಡು ಅವಷ್ಟಕ್ಕಿದ್ದಾರೆ. ನಿಮ್ಮ ಏನಾದರೂ ಸಹಕಾರ ಬೇಕಿದ್ದೊಂದು 50 ಮನೆಯವರಿಗೆ ಅಥವಾ ಒಂದು ಜಾಸ್ತಿ ಅಂದರೆ 100 ಮನೆ ಸಿಕ್ಕೋದಿಲ್ಲ, 50 ಮನೆಯವರಿಗೆ ಇವತ್ತು ಬೇಕಂತ. ಆ 50 ಮನೆ ಗುರುತಿಸಿಕೊಂಡು ಸ್ವಾವಲಂಬನೆ ಮುಖಾಂತರ ಏನು ಜೀವನ ಮಾಡಲಿಕ್ಕೆ ನೀವು ಸರ್ಕಾರ ಮುಟ್ಟಬೇಕಾ ಆ ಕೆಲಸ ಮಾಡುವಂಥ ಮನೋಭಾವ ಪ್ರತಿಯೊಂದು ಕೂಡ ನಾವು ಜನಪ್ರತಿನಿಧಿಗಳು ಬಂದು ನಿಲ್ಲುವಂಥ ಅವಕಾಶ ಆಗಬೇಕು. ಅದಕ್ಕೇನು ಸಹಕಾರ ಬೇಕಾ ಅದು ನಾವು ಮುಂದೆ ನಿಂತು ಆ ಸಹಕಾರ ಕೊಡ್ತೇನೆ ಎಂಬ ಮಾತನ್ನು ನಾನು ಇವತ್ತು ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸಿ, ಬಹುಶಃ ಈಗಾಗಲೇ ನಮ್ಮ ಕಲ್ಲಾಪಿಗೆ ಒಂದು ಹೈಸ್ಕೂಲನ್ನು ಇಂಗ್ಲೀಷ್ ಮೀಡಿಯಂ ಹೈಸ್ಕೂಲನ್ನು ನಮ್ಮ ಕಲ್ಲಾಪು ಪಟ್ಲಕ್ಕೆ ಇಂಗ್ಲೀಷ್ ಮೀಡಿಯಂ ಹೈಸ್ಕೂಲನ್ನು ಮೊನ್ನೆ ತಾನೇ ಇವತ್ತು ಸ್ಯಾಂಕ್ಷನ್ ಆಗಿದೆ. ಎಲ್ಲ ಕೂಡ ಫ್ರೀ, ಡ್ರೆಸ್, ಶೂ, ಸಾಕ್ಸ್ ಉಚಿತವಾಗಿ ಒಂದು ಬಹುಶಃ ಇಂಗ್ಲೀಷ್ ಮೀಡಿಯಂ 5ರಿಂದ 6ರಿಂದ 10ರ ತನಕ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಇವತ್ತು ಸ್ಯಾಂಕ್ಷನ್ ಆಗಿ ಕೆಲವೇ ದಿನಗಳಲ್ಲಿ ಇವತ್ತು ಪ್ರಾರಂಭ ಆಗಲಿಕ್ತದೆ. ಅದರ ಜೊತೆಯಲ್ಲಿ ಇಲ್ಲಿ ಮಾಡುವಂಥ ಕಾಲೇಜಿಗೆ ಸಂಬಂಧಪಟ್ಟ ಕೂಡ ಈಗಾಗಲೇ ಮಂತ್ರಿಗಳ ಮಾತಾಡಿ ಅದನ್ನು ಕೂಡ ಕೊಡ್ತಾರಂತ ಕೂಡ ಹೇಳಿದ್ದಾರೆ. ಬಹುಶಃ ಬೇರೆ ಬೇರೆ ಕೆಲಸಗಳ ಮುಂದಿನ ಪ್ರಾರಂಭ ಆಗುವ ಸಂದ ತಮ್ಮ ಸಹಕಾರ ಕೊಡಿ. ನಾನು ಬಹುಶಃ ಕಿನ್ನಿ ಅವರಿಗೆ ಎಲ್ಲರ ಪರವಾಗಿ ಅಭಿನಂದಿಸ್ತೇನೆ.
ಬಹುಶಃ ಎಲ್ಲರೂ ಕೂಡ ನಾವು ಜಾಗಕ್ಕೆ ಬಿಡಬೇಕಾ ಬೇಡವಾ, ಇದ್ದಲ್ಲಿ ಸುಧಾರಿಸಲಿಕ್ಕೆ ಆಗುವಂತ ಕೇಳುವಂಥದ್ದು. ಕಿನಿಯವರು ಬಂದು ನಿಮ್ಗೆ ಎಷ್ಟು ಜಾಗ ಬೇಕು ಅಂತ ಫಸ್ಟೇ ಹೇಳಿಬಿಡಿ, ನಾವು ಅದನ್ನು ಬಿಟ್ಟೇ ಕರ್ತೇವೆ ಅಂತ ಮಾತನ್ನು ಕೊಡಬಹುದು ನಮಗೆ ಕೊಟ್ಟು ಎಲ್ಲರಿಗೂ ಕೂಡ ಇದು ಮಾದರಿ ಆಗುವಂಥ ವಿಚಾರ ಕೊಡೋದಾಗಿದೆ. ಆ ಒಂದು ರಸ್ತೆ ನಾನು ದೀರ್ಘ ಮಾತಲ್ಲಿ ಯಾಕಂತ ಹೇಳಿದರೆ ಸ್ವಲ್ಪ ಅಗಲ ಆಗಲೇಬೇಕು. ಅಲ್ಲಿಗೆ ಒಂದು ವಾಹನ ಹೋಗಲಿಕ್ಕೆ ಕಷ್ಟ ಆಗ್ತದೆ. ಕನಿಷ್ಠ ಒಂದು 2 ವಾಹನಗಳು ಹೋಗದಿದ್ದಲ್ಲಿ ಮುಂದಿನ ದಿನಗಳಲ್ಲಿ 10 ವರ್ಷ ನಂತರ ಆ ರಸ್ತೆಗೆ ಯಾರು ಕೂಡ ಬರುವುದಿಲ್ಲ. ಯಾವ ಅಂಗಡಿ ನೀವು ಇಟ್ಟರು ಕೂಡ ವ್ಯಾಪಾರ, ಯಾಕೆ ಅವನು ಬಂದರೆ ಅರ್ಧ ಗಂಟೆ ಮೊದಲು ಹೊರಗೆ ಬರಲಿಕ್ಕೆ ಬೇಕು. ಸ್ವಾಭಾವಿಕವಾಗಿ ಯಾರಲ್ಲಿ ವ್ಯಾಪಾರ ಮಾಡ್ತಾರೆ ನಷ್ಟ ಅವರಿಗೆ ಬೇರೆ ಕಡೆ ಹೋಗ್ತದೆ, ಯಾಕೆ ಅಂಗಡಿಗಳು ಬೇರೆ ಕಡೆ ಓಪನ್ ಆಗ್ತದೆ, ಅಲ್ಲಿ ಯಾರು ಕೂಡ ಹೋಗೋದ ಪರಿಸ್ಥಿತಿ ಆಗಿದೆ. ಅಲ್ಲಿರುವಂಥ ವ್ಯಾಪಾರ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಉತ್ತಮ ಆಗಬೇಕಾ, ಅಲ್ಲಿರುವಂಥ ಜಾಗಗಳಿಗೆ ಇನ್ನಷ್ಟು ಬೆಲೆ ಬರಬೇಕಾ, ಅಲ್ಲಿರುವಂಥ ಒಂದು ಪ್ರದೇಶಗಳಿಗೆ ಇನ್ನಷ್ಟು ವ್ಯಾಲ್ಯೂ ಬರಬೇಕಾದ್ರೆ ಅದು ರಸ್ತೆ ಅಗಲೀಕರಣ ಆದರೆ ಮಾತ್ರದಲ್ಲಿ ಹಾಗೆ ಒಂದು ವ್ಯಾಲ್ಯೂ ಬರಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಸರ್ವರ್ ಕೂಡ ಅದಕ್ಕೆ ನಮ್ಮ ಸಹಕಾರ ಕೊಡುವಂಥ ವಿಚಾರ ಇವತ್ತು ಆಗಬೇಕಾದ್ರೆ ನಾನು ಹೇಳಿಕ್ಕೆ ಇಚ್ಛಿಸಿ, ಬೇರೆ ಬೇರೆ ವಿಚಾರಗಳಿದೆ ಹಂತ ಹಂತವಾಗಿ ನಾವು ಬಗೆಹರಿಸಿಕೊಂಡು ಹೋಗುವಂಥ ವಿಚಾರ ಇವತ್ತು ನಾವು ಮಾಡುವಂತ ನಾನು ಇವತ್ತು ಕೇಳಿಕೊಳ್ತಾ, ಬಹುಶಃ ಎಲ್ಲ ಕೂಡ ಸರಿಯಾಗಿ ಅಂತ ಹೇಳಿ ಕೂಡ ಸಾಧ್ಯ ಇಲ್ಲ. ಯಾಕಂತ ಹೇಳಿದರೆ ಮನುಷ್ಯರು ತಪ್ಪು ಅಥವಾ ಹೆಚ್ಚು ಕಮ್ಮಿ ಆಗಿ ಸ್ವಾಭಾವಿಕ ಹಾಗೇ ಆಗ್ತದೆ, ಇಲ್ಲದ ಮನುಷ್ಯನಾಗಲಿಕ್ಕೆ ಸಾಧ್ಯವಿಲ್ಲ. ಆದ ಕಾರಣ ಇದನ್ನೆಲ್ಲ ಸಹಿಸಿಕೊಂಡು ಅರ್ಥ ಮಾಡಿಕೊಂಡು ಪರಸ್ಪರ ಸಹಕರಿಸಿಕೊಂಡು ಮುಂದೆ ಹೋಗುವಂಥ ವಿಚಾರ ಇವತ್ತು ನಮ್ಮಿಂದ ಅವಕಾಶ ಇವತ್ತು ಆಗಲಿ ಅಂತ ನಾನು ಕೂಡ ಹೇಳಿಕೆ ಬಯಸಿಕೊಂಡು, ತಾವೆಲ್ಲರೂ ಕೂಡ ಅತ್ಯಂತ ಪ್ರೀತಿಪೂರ್ವಕವಾಗಿ ಎಲ್ಲ ಮತ್ತು ಎಲ್ಲ ವರ್ಗದವರು ಎಲ್ಲ ನಾವು ರಾಜ್ಯಕ್ಕೆ ಪಕ್ಷದವರು ರಾಜ್ಯಕ್ಕೆ ರಹಿತವಾಗಿದ್ದುಕೊಂಡು ಉಳ್ಳಾಲ ಅಭಿವೃದ್ಧಿ ಮತ್ತು ಉಳ್ಳಾಲಯುತವೇ ನಮಗೆ ಪ್ರಮುಖವಾದ ನಮ್ಮ ಗುರಿ ಅಂತ ಎನಿಸಿಕೊಂಡು ನಾವೆಲ್ಲರೂ ಕೂಡ ಜೊತೆಯಾಗಿ ಕೆಲಸ ಮಾಡಿಕೊಂಡು ಹೋಗುವ. ಅವರು ನಂಬರ್ 1 ಶಾಸಕರಾಗಿ ಸದನ ವೀರರಾಗಿ ಮಾಡಿರುವ ಜನಸೇವೆಗೆ ಕರ್ನಾಟಕದ ಸರ್ವ ಮತ ಬಾಂಧವರು ತಲೆ ತೂಗಿರುವುದು ನಮ್ಮ ಮಂತ್ರಿಗಳಾದ ಸನ್ಮಾನ್ಯ ಯುಟಿ ಖಾದರ್ ಅವರ ಕಾರ್ಯದಕ್ಷತೆಗೆ ಹಿಡಿದ ಕೈಗನ್ನಡಿಯಾಗಿದೆ. ಸನ್ಮಾನ್ಯ ಯುಟಿ ಖಾದರ್ ಅವರ ಪಾದರಸದ ಕುರಿಗಿನ ವ್ಯಕ್ತಿತ್ವದ ಫಲವಾಗಿ ಇವರಿಗೆ ಸಚಿವ ಪದವಿ ಒಲಿದು ಬಂತು. ಕರ್ನಾಟಕ ಸರ್ಕಾರದಲ್ಲಿ ಆರೋಗ್ಯ ಸಚಿವರಾಗಿ ವಿನೂತನವಾದ ಯೋಜನೆಗಳನ್ನು ಜಾರಿಗೆ ತಂದು ಜನಪ್ರಿಯ ಮಂತ್ರಿ ಎಂಬ ಹೆಗ್ಗಳಿಕೆ ಪಾತ್ರರಾದರು. ಇವರು ಹರೀಶ್ ಸಾಂತ್ವನ ಯೋಜನೆ, ಬೈಕ್ ಆಂಬುಲೆನ್ಸ್, ಡಯಾಲಿಸಿಸ್, ಹೃದಯ ಚಿಕಿತ್ಸೆ, ಕಡು ಬಡವರಿಗೆ ಚಿಕಿತ್ಸೆ ಇಂಥ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿರುವುದರಿಂದ ಅತ್ಯುತ್ತಮ ಇಲಾಖೆ ಎಂಬ ಪ್ರಶಸ್ತಿಯನ್ನು ಕೇಂದ್ರ ಸರ್ಕಾರ ನೀಡಿದೆ. ಕೇಂದ್ರ ಸರ್ಕಾರದ ಈ ಗೌರವ ಸನ್ಮಾನ ಶ್ರೀ ಯುಟಿ ಖಾದರ್ ಅವರ ಮಾನವೀಯ ಮೌಲ್ಯಕ್ಕೆ ಸಂದ ಗೌರವವಾಗಿದೆ. ಮಾನವೀಯ ಮೌಲ್ಯದ ಹರಿಕಾರರಾದ ಸನ್ಮಾನ್ಯ ಶ್ರೀ ಯುಟಿ ಖಾದರ್ ಅವರು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಮಂತ್ರಿಯಾಗಿ ಆ ಇಲಾಖೆಯಲ್ಲಿ ಕ್ರಾಂತಿಕಾರಕ ಬದಲಾವಣೆ ತಂದರು. ಅನ್ನ ಭಾಗ್ಯದ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸಿ ಬಡವರ ಪಾಲಿಗೆ ಆಶಾಕಿರಣವಾಗಿ ಮೂಡಿಬಂದರು. ಬಡವರ ಹಸಿವನ್ನು ನೀಗಿಸುವ ದಿಟ್ಟವಾದ ಕ್ರಮ ಕೈಗೊಂಡು ತ್ವರಿತವಾದಂತಹ ಪಡಿತರ ಚೀಟಿಯನ್ನು ಮನೆ ಬಾಗಿಲಿಗೆ ಬರುವಂತೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಯಶಸ್ವಿಯಾದರು. ಸನ್ಮಾನ್ಯ ಯುಟಿ ಖಾದರ್ ಅವರು ತಾನು ವಹಿಸಿಕೊಂಡ ಇದುವರೆಗಿನ 2 ಪ್ರಮುಖ ಖಾತೆಯಲ್ಲಿ ತನ್ನ ಕಾರ್ಯದಕ್ಷತೆಯ ಛಾಪನ್ನು ಮೂಡಿಸುವುದರ ಅಂಗವಾಗಿ ಅವರಿಗೆ ನಮ್ಮ ಇಂದಿನ ಸರ್ಕಾರದಲ್ಲಿ ವಸತಿ ಮತ್ತು ನಗರಾಭಿವೃದ್ಧಿ ಸಚಿವ ಸ್ಥಾನವು ಒಲಿದು ಬಂತು. ಸರ್ವಧರ್ಮ ಸಮನ್ವಯ ಆಗಿರುವ ಸನ್ಮಾನ ಶ್ರೀ ಯುಟಿ ಖಾದರ್ ಅವರು ಇದೀಗ ಮಕ್ಕಳ ಖಾತೆಯನ್ನು ವಹಿಸಿರುವುದು ನಮ್ಮ ಹೆಮ್ಮೆಯೇ ಸರಿ. ಸ್ವಂತ ಕ್ರೀಡಾಪಟುವಾಗಿರುವ ಸನ್ಮಾನ ಶ್ರೀ ಯುಟಿ ಖಾದರ್ ಅವರು ಕಲೆ, ಸಾಹಿತ್ಯ ಇತರ ಪೋಷಕರಾಗಿ ದೇಶದ ಪ್ರತಿಷ್ಠಿತ ಹಾಲ್ಮಾರ್ಕ್ ಸಂಸ್ಥೆಯ ಪಂಚ ಸದಸ್ಯರಲ್ಲಿ ಇವರು ಒಬ್ಬರೊಬ್ಬ ನಮಗೆಲ್ಲರಿಗೂ ಹೆಮ್ಮೆಯ ಅಭಿಮಾನದ ವಿಚಾರವಾಗಿದೆ. ಸರ್ವ ಜನಾಂಗದ ಶಾಂತಿಯ ತೋಟವನ್ನು ನಡೆಸಿ ಮಂಗಳೂರು ಕ್ಷೇತ್ರದ ಅಭಿವೃದ್ಧಿಗೆ ಶ್ರಮಿಸುತ್ತಿರುವ ಪ್ರಗತಿಯ ನಾಯಕರಾದ ನಮ್ಮೆಲ್ಲರ ಜನಪ್ರಿಯ ನೆಚ್ಚಿನ ಸಚಿವರಾದ ಯುಟಿ ಖಾದರ್ ಅವರಿಗೆ ಸರ್ವ ಜನಾಂಗದ ಪರವಾಗಿ ಅನಂತವಾದಂತಹ ಪೌರ ಸನ್ಮಾನದ ಬಶೀರ್ ಅಹಮದ್ ಶಾಲಿಮಾರ್ ಇವರು ಮಾನ್ಯ ಸಚಿವರಿಗೆ ಪೇಟ ತೊಡಿಸಿ ಅಭಿನಂದಿಸಲಿದ್ದಾರೆ. ಶ್ರೀಯುತ ಚಂದ್ರಹಾಸ್ ಸುಳ್ಳಾಲ್ ಇವರು ಹಾರವನ್ನು ಹಾಕಿ ಗೌರವಿಸಲಿದ್ದಾರೆ. ಅಬ್ದುಲ್ ರಶೀದ್ ಇವರು ಈ ಹೊತ್ತಿಗಾಗಿ ವಿಶೇಷವಾಗಿ ವಿನ್ಯಾಸಗೊಳಿಸಿದ ಸ್ಮರಣಿಕೆಯನ್ನು ನೀಡಲಿದ್ದಾರೆ. ಈಗ ತಾನೇ ನಿಮ್ಮ ಮುಂದೆ ಮಂಡಿಸಲಾಗಿರುವ ಸನ್ಮಾನ ಪತ್ರವನ್ನು ನೀಡುವವರು ಹುಸೇನ್ ಕುಂಜಮೋನ್.
ನಿಮ್ಮೆಲ್ಲರ ಚಪ್ಪಾಳೆಯ ಅನುಮೋದನೆಯೊಂದಿಗೆ